ಎಲ್ಲರಿಗೂ ನಮಸ್ಕಾರ. ಮಾದರಿಗಳ ಸರ್ಮೇಲು ಸರ್ವಾಂಗಿ ನಮಸ್ಕಾರ, ಸಲಾಂ ವಾಲೇಕುಮ್ ಅಂಡ್ ಹಾಯ್ ಟು ಆಲ್. ನಾನು ನಿಮ್ಮ ಅರ್ಜಿ ಎರಲ್ ಮಾತಾಡ್ತಾ ಇದ್ದೇನೆ. ನೀವು ನೋಡ್ತಾ ಇರುವ ಚಾನಲ್ ಸ್ಪಂದನ ಚಾನಲ್. ಕರುನಾಡು, ತುಳುನಾಡು, ಮಲೆನಾಡು ಮತ್ತು ಕರಾವಳಿ ಎಲ್ಲ ಕಡೆಗಳಲ್ಲಿ ಜನರು ಟಿ ವಿ ಮೂಲಕ, ಫೇಸ್ಬುಕ್ ಮೂಲಕ, ಯೂಟ್ಯೂಬ್ ಮೂಲಕ ಬಹಳ ಇಷ್ಟಪಟ್ಟು ನೋಡ್ತಾ ಇರುವಂತಹ ಚಾನಲ್, ಹೈಯೆಸ್ಟ್ ವ್ಯೂಸ್ಗಳನ್ನು ಪಡೆದಂತಹ ಶೋಸ್ಗಳಿರುವಂತಹ ಚಾನಲ್ ದಾಡೆ ಸ್ಪಂದನ ಚಾನಲ್ನ ಒಂದು ಪ್ರಖ್ಯಾತ ಕಾರ್ಯಕ್ರಮ. ಅದು ಪ್ರಖ್ಯಾತಿ ನಾನು ಮಾಡಿದಲ್ಲ, ನೀವು ಮಾಡಿರುವಂಥ ಕಾರ್ಯಕ್ರಮ ಮೈ ಆಟೋಗ್ರಾಫ್ ವಿತ್ RJ ಎರಲ್. ಸೊ ಇವತ್ತು ಭಾನುವಾರ ದಿನ ಒಂದು ವಿಶೇಷವಾದ ಅತಿಥಿಯೊಂದಿಗೆ ನಾವು ಬಂದಿದ್ದೇವೆ. ಈ ಮೈ ಆಟೋಗ್ರಾಫ್ ವಿತ್ RJ ಎರಲಲ್ಲಿ ನೀವು ಶಾಸಕರನ್ನು ನೋಡಿದ್ದೀರಾ, ಮಂತ್ರಿಗಳನ್ನು ನೋಡಿದ್ದೀರಾ, ಅನೇಕ ಸಾಧಕರನ್ನು ನೋಡಿದ್ದೀರಾ. ಆ್ಯಂಡ್ ಇವತ್ತು ಇದ್ದಾರೆ ನಮ್ಮ ಜೊತೆ ಒಬ್ಬರು ವಿಶೇಷವಾದ ಸಾಧಕಿ. ಸ್ಪಂದನ ಚಾನಲ್ ಅನೇಕ ಯುವ ಪ್ರತಿಭೆಗಳಿಗೆ ಮತ್ತು ಅನೇಕ ಪ್ರತಿಭಾವಂತರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ಮತ್ತು ಸಂಸ್ಥೆಗೆ ಬಂದ ಹೋದ ಅನೇಕರು ಇಂದು ಅನೇಕ ಕಡೆಗಳಲ್ಲಿ ಉತ್ತಮ ಹೆಸರು ಮಾಡ್ತಾ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಒಂದು ಮಾದರಿಯಾಗಿದ್ದಾರೆ. ಈ ಮೈ ಆಟೋಗ್ರಾಫ್ ವಿತ್ RJ ಎರಲ್ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬರು ವಿಶೇಷವಾದ ವ್ಯಕ್ತಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಇವರ ಹೆಸರು IV ಡಿಕುನ್ನ ಆರ್ IV ಮಿರಾಂದ ಅಂತ. IV's ಕಿಚನ್ ಈ ಹೆಸರನ್ನು ನಮ್ಮ ಮಂಗಳೂರಲ್ಲಿ ಕೇಳಿದವರು ಯಾರೂ ಇಲ್ಲ. ಯಾಕಂದರೆ ಎಸ್ಪೆಷಲಿ ಲಾಕ್ಡೌನ್ ಸಂದರ್ಭದಲ್ಲಿ ಇವರು ಕೋವಿಡ್ ಯಾರಿಗೆ ಇನ್ಫೆಕ್ಟೆಡ್ ಆಗಿದ್ದಾರೆ ಅವರ ಮನೆಗೆ ಹೋಗಿ ಅವರು ಊಟ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅನೇಕರಿಗೆ ಊಟದ ಸಮಸ್ಯೆ ಇತ್ತು. ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟಾಪ್ಗಳಲ್ಲಿ ಮಲಗ್ತಾ ಇದ್ದರು. ಅವರೆಲ್ಲರಿಗೂ ಕೂಡ ಇವರು ಮತ್ತು ಇವರ ತಂಡ ಹೋಗಿ ಊಟವನ್ನು ಕೊಟ್ಟು ಯಾರು ಕೂಡ ಹಸುವಿನಲ್ಲಿ ಮಲಗಬಾರದು ಎಂಬ ಉದ್ದೇಶದಿಂದ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಇದು ಕೋವಿಡ್ ಸಂದರ್ಭ ಮಾತ್ರ ಅಲ್ಲ, ಹಿಂದೆನೂ ಮಾಡ್ಕೊಂಡು ಬಂದಿದ್ದರು. ಬಟ್ ಕೋವಿಡ್ ಸಂದರ್ಭದಲ್ಲಿ ಇವರ ಒಂದು ಕೆಲಸ ವಿಶೇಷವಾದ ಮನ್ನಣೆಗೆ ಪಾತ್ರವಾಯಿತು. ಇದಕ್ಕೋಸ್ಕರ ಈ ಸ್ಪಂದನ ಕಾರ್ಯಕ್ರಮ ವಿಶೇಷವಾಗಿ ಇವರನ್ನು ಗುರುತಿಸೋಕ್ಕೋಸ್ಕರ ಇವತ್ತು ಅವರ ಮನೆಯಲ್ಲೇ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೆ. ಸೊ ನಮ್ಮ ಜೊತೆ ಇದ್ದಾರೆ IV's ಕಿಚನ್ನ IV ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೇಗಿದ್ದೀರಾ? ಸೌಖ್ಯ. ಹೌದಾ? ಓಕೆ, ಇವಾಗ ನಿಮ್ಮ ಬಗ್ಗೆ ನಾವು ಅನೇಕ ವಿಚಾರಗಳು ಹಂಚಿಕೊಂಡೆವು. ನಾವು ಅನೇಕ ವಿಚಾರಗಳ ಬಗ್ಗೆ ನಿಮ್ಮ ಬಗ್ಗೆ ನಾವು ಮಾತಾಡಿಕೊಂಡೆವು. ಸೊ ಈಗ ನಿಮ್ಮೊಂದು ಬಾಲ್ಯ ಜೀವನದ ಬಗ್ಗೆ ಹೇಳ್ಬೋದಾ? ನಿಮ್ಮ ಮನೆ ಎಲ್ಲಿತ್ತು, ಯಾವ ಊರಲ್ಲಿದ್ರಿ ನೀವು, ಅದರ ಬಗ್ಗೆ ಸ್ವಲ್ಪ ಹೇಳಿಕೊಡ್ಬೋದಾ? ಖಂಡಿತ. ಯಾಕಂದರೆ ನಮ್ಮ ತಂದೆಯವರು ಎಂತ ಹೇಳ್ತಾರೆ, ಶ್ರೀಮಾನ್ ಫ್ರೆಡ್ರಿಕ್ ಮಿರಾಂದರ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಜಾಬಲ್ಲಿದ್ದರು. ಅವರದ್ದು ಟ್ರಾನ್ಸ್ಫರೇಬಲ್ ಜಾಬ್ ಇತ್ತು. ಹಾಗಾದರೆ ಅಂದರೆ ನಾನು ಲಾಸ್ಟ್ ನೋಡಿದ್ದು ಉಡುಪಿ ಮಾತ್ರ. ನಾನು ನಮ್ಮ ಫ್ಯಾಮಿಲಿಯಲ್ಲಿ ಲಾಸ್ಟ್ ಬಾರ್ನ್. ಸೊ ನಾನು ಉಡುಪಿ, ಪುತ್ತೂರು ಮತ್ತು ಮಂಗಳೂರು ಈ ಮೂರು ನೋಡಿದ್ದೇನೆ. ಬಾಲ್ಯ ಸಣ್ಣದಲ್ಲಿ ಫಸ್ಟ್ 3rd ಸ್ಟ್ಯಾಂಡರ್ಡ್ ನಾನು ಪುತ್ತೂರಲ್ಲಿ ಕಲ್ತಿದ್ದೆ. ಅದರ ನಂತರ ಲೇಡಿಲಲ್ಲಿ ಕಲಿತೆ, ಮಂಗಳೂರಲ್ಲಿ ಕಲಿತೆ. ಮತ್ತೆ ಬಜ್ಪೆಗೆ ಮ್ಯಾರೇಜ್ ಆದಮೇಲೆ ಅಲ್ಲಿಂದ ಬಿಜೆಯಲ್ಲಿ ಲೊಕೇಟೆಡ್ ಆಗಿ ನಾವು ದುಬೈಯಲ್ಲಿ ಇದ್ದದ್ದು ಸ್ವಲ್ಪ ಸಮಯ. ಅಲ್ಲಿಂದ ಇಲ್ಲಿ ಬಂದು ಈ IV's ಕಿಚನ್ ಅನ್ನು ಸ್ಟಾರ್ಟ್ ಮಾಡಿದೆ. ಓಕೆ, ಇವಾಗ ಅಡಿಗೆ ಮಾಡೋ ಒಂದು ನಿಮ್ಮ ಆಸಕ್ತಿ ನಿಮ್ಗೆ ಹೇಗೆ ಬಂತು? ನಿಮಗೆ? ನನಗೆ ಸಣ್ಣದ್ರಿಂದ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ. ನಾನು ಲಾಸ್ಟ್ ಬಾರ್ನ್ ಆದದ್ರಿಂದ ನನ್ನ ದೊಡ್ಡ ಅಕ್ಕ ಇದ್ದಾರೆ, ಅವರು ಫ್ಲೇವಿಯಾ ಡಿಸೋಜಾ ಅಂತೇಳಿ, ಅವರು ತೀರಿ ಹೋಗಿದ್ದಾರೆ. ಅವರು ನಮ್ಮೊಟ್ಟಿಗೆ, ನಮ್ಮ ತಾಯಿ ನಾವು ತುಂಬ ಸಣ್ಣದಿರುವಾಗ ನಿಧನರಾಗಿದ್ದರು. ಸೊ ಅವರು ನಮ್ಮೊಟ್ಟಿಗೆ ಇದ್ದರು. ಅವರು ಅಡುಗೆ ಮಾಡುವಾಗ ನಾನು ಯಾವಾಗಲೂ ಅದನ್ನು ನೋಡ್ತಿದ್ದೆ ಮನೆಯಲ್ಲಿರುವ ಸಂದರ್ಭದಲ್ಲಿ. ಅವರು ಹೇಗೆ ಮಸಾಲೆ ತೆಗಿತಾರೆ, ಎಷ್ಟಕ್ಕೆ ಎಷ್ಟು ಹಾಕ್ತಾರೆ ಅಂತೇಳಿ. ಮತ್ತು ಕೆಲವೊಮ್ಮೆ ನಾನೇ ತೆಗೆದು ಅವರಿಗೆ ಕೊಡ್ತಿದ್ದೆ. ಸೊ ಅದೊಂದು ಇಂಟ್ರೆಸ್ಟ್ ಬಂತು. ಮತ್ತು ನಮ್ಮ ತಾಯಿ ತುಂಬ ಒಳ್ಳೆ ಟ್ರೆಡಿಷನಲ್ ಮ್ಯಾಂಗ್ಳೂರಿಯನ್ ಫುಡ್ ಪ್ರಿಪೇರ್ ಮಾಡ್ತಿದ್ರು. ಸೊ ಅವರಿಂದ ನಮ್ಮ ಅಕ್ಕ ಕಲ್ತರು, ಅಕ್ಕನಿಂದ ನಾನು ಕಲಿತೆ. ಸೊ ನನ್ನಿಂದ ಈಗ ಮುಂದಿನ ನನ್ನ ಅಕ್ಕನ ಮಕ್ಕಳೆಲ್ಲ ಇದ್ದಾರೆ, ಅವರು ಕಲ್ತಿದ್ದಾರೆ, ಮಾಡ್ತಾ ಇದ್ದಾರೆ, ಕುಕಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಕೂಲ್ಸ್ ಮತ್ತೆ ಎಜುಕೇಶನ್ ಬಗ್ಗೆ ನೀವು ಎಲ್ಲಿ, ಯಾವ ಶಾಲೆಗೆ ಓದೋದು ನೀವು? ನಾವು ಪುತ್ತೂರಲ್ಲಿ ಮಾಹಿತಿ ದೇವಸ್ ಕಲ್ತಿದ್ದೆ, ಇಲ್ಲಿ ಲೇಡಿಲ್ ಕಲ್ತಿದ್ದೆ. ಮತ್ತೆ ಕಾಲೇಜಲ್ಲಿ ನಂದು ಸೆಂಟ್ ಆಗ್ನೆಸ್ಗೆ ಹೋಗಿದ್ದೆ. ಅದರ ನಂತರ ನಾನು ಕುಕಿಂಗಲ್ಲಿ ಕೋರ್ಸ್ ಏನು ಮಾಡಲಿಲ್ಲ, ಆದರೆ ಆನ್ಲೈನ್ ಕೆಲವು ಟಿಪ್ಸ್ ಎಲ್ಲ ನೋಡಿ ಎಲ್ಲ ಹಾಗೆ ನಾನು ಇಂಪ್ರೂವ್ಮೆಂಟ್ ಮಾಡಿದೆ ನನ್ನ ಕುಕಿಂಗಲ್ಲಿ. ಓಕೆ, ಸೊ ನೀವು ಇವಾಗ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾನು ಒಂದು ಕಂಪನಿಯಲ್ಲಿ AC ರೂಮಲ್ಲಿ ಕೆಲಸ ಮಾಡಬೇಕು, ನಮಗೆ ಚಹಾ ತಂದು ಕೊಡುವವರು ಬೇಕು, ನಮಗೆ ತಿಂಗಳಿಗೆ ಒಳ್ಳೆ ಸಂಬಳ ಬೇಕು, ಸಂಬಳ ಸರಿಯಾಗಿ ಕೊಡೋದಿದ್ದರೆ ಕಿರಿಕಿರಿ ಆಗುತ್ತೆ, ಆಮೇಲೆ ವರ್ಷಕ್ಕೊಂದು ಫಾರಿನ್ ಟ್ರಿಪ್ನ ಹೋಗಬೇಕು, ಇಂಥದ್ದೆಲ್ಲ ಕನಸಿರುವಾಗ ನೀವು ಜನರಿಗೆ ಅಡುಗೆ ಮಾಡುವ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡ್ರಿ. ಹೌ ಈಸಿ ಆರ್ ಹೌ ಚಾಲೆಂಜಿಂಗ್ ಇಟ್ ವಾಸ್ ದಿಸ್ ಡಿಸಿಷನ್ ಟು ಟೇಕ್? ಐ ಆಮ್ ನಾಟ್ ಶ್ಯೂರ್. ಚಾಲೆಂಜ್ ಅಂತ ತೆಗೆದುಕೊಳ್ಳಿಲ್ಲ. ನನಗೆ ಒಂದು ಕುಕ್ಕಿಂಗ್ ಅಂದರೆ ಮುಂಚಿನಿಂದ ತುಂಬ ಇಷ್ಟ. ಮತ್ತು ನಾನು ಪ್ರಿಪೇರ್ ಮಾಡಿದ ಡಿಶಸ್ ನನ್ನ ಫ್ಯಾಮಿಲಿಯವರು, ನನ್ನ ಫ್ರೆಂಡ್ಸ್ ಅದನ್ನು ಒಳ್ಳೆ ಮಾಡಿ ಊಟ ಮಾಡಿ ಅವರು ಎಪ್ರಿಷಿಯೇಟ್ ಮಾಡಿ, ಕೆಲವೊಮ್ಮೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೇಳ್ತಾರೆ, ದ್ಯಾಟ್ ಈಸ್ ಆಲ್ಸೋ ವೆಲ್ಕಮ್ ಟು ಮೀ. ನನಗೆ ಖುಷಿ ಆಗ್ತಿತ್ತು.
ನಂದು ಒಂದು ಸ್ವಲ್ಪ ಹ್ಯಾಪಿನೆಸ್ ಸಿಗ್ತದೆ ನನಗೆ. ನನ್ನ ಫ್ಯಾಮಿಲಿಯವರಿಗೆ ಎಷ್ಟು ಜನ ಬಂದರೂ ನಾನು ಅಡುಗೆ ಮಾಡಿ ಅವರಿಗೆ ಹಾಕ್ತೇನೆ. ನನ್ನ ಬಿಸ್ನೆಸ್ ಒಟ್ಟಿಗೆ ನನ್ನ ಫ್ಯಾಮಿಲಿಯವರಿಗೆ ಸಹ ಮಾಡ್ತೇನೆ, ಇಲ್ಲ ಅಂತ ಇಲ್ಲ. ಸೊ ಮತ್ತು ಆಫೀಸ್ದು ನನಗೆ ಯಾವಾಗಲೂ ನಾನು ಥಿಂಕ್ ಮಾಡಲಿಲ್ಲ ಆಫೀಸಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತೇಳಿ. ಕುಕಿಂಗ್ ಈಸ್ ತುಂಬ ಕಷ್ಟ ಉಂಟು, ಸೆಕೆಗಾಲದಲ್ಲೆಲ್ಲ ತುಂಬ ಕಷ್ಟ. ಆದರೂ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಆಗ್ತಾ ಇರುವಾಗ ತುಂಬ ಇಂಟ್ರೆಸ್ಟ್ ಬಂತು, ಇನ್ನೂ ಒಳ್ಳೆ ಮಾಡುವ ಅಂತೇಳಿ. ಓಕೆ, ಇವಾಗ ನೀವು ಮಾತಾಡಿದ್ರೆ ಕುಕ್ಕಿಂಗ್ ಇಂಟ್ರೆಸ್ಟ್ ಬಗ್ಗೆ ನೀವು ಮಾತಾಡಿದ್ರಿ. ಬಿಗಿನಿಂಗ್ ಡೇಸಲ್ಲಿ ನಾನು ಅಡುಗೆ ಮಾಡ್ತೇನೆ, ಅಡುಗೆ ಮಾಡಿ ಬಡಿಸ್ತೇನೆ, ಇದನ್ನೇ ನಾನೊಂದು ವ್ಯವಹಾರ ಮಾಡ್ತೇನೆ ಅಂತ ಹೇಳುವಾಗ ನಿಮಗೆ ಬಂದ ಫೀಡ್ಬ್ಯಾಕ್, ಕಮೆಂಟ್ಗಳು ಏನಿತ್ತು? ಫೀಡ್ಬ್ಯಾಕ್ ಯಾರ್ದು ಒಂದು ಡಿಸಪಾಯಿಂಟೆಡ್ ಫೀಡ್ಬ್ಯಾಕ್ ಬರಲಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದರು. ಮೇಯ್ನ್ಲಿ ನಮ್ಮ ಫ್ಯಾಮಿಲಿಯವರು. ಅದರಲ್ಲಿ ನನ್ನ ಅಕ್ಕನ ಅಳಿಯ ಇದ್ದಾರೆ, ರೇಡಿಯೋದ ಐಜಿ ವರ್ಲ್ಡ್ನ ಸ್ಟೇಷನ್ ಮಾಸ್ಟರ್ ಅರುಣ್ ಡಿ ಎಲ್ ಮೇಡ. ಅವರು ನಂದೆಲ್ಲ ಫೇಸ್ಬುಕ್ ಪೇಜ್ ಮಾಡಿ ಕೊಟ್ಟರು, ಬ್ಯಾಕಪ್ ಸಪೋರ್ಟ್. ಈಗ ಸಹ ಅವರದೇ ಸಪೋರ್ಟು. ಈಗ ನಿನ್ನೆ ನಾವು ಒಂದು ವಿಡಿಯೋ ಹಾಕಿದ್ದು ಸಹ ಅವರೇ ಮಾಡಿ, ಅವರೇ ಎಡಿಟ್ ಮಾಡಿ ಕೊಟ್ಟದ್ದು ಅದನ್ನು. ಸೊ ನನ್ನ ಫ್ಯಾಮಿಲಿ ಸಪೋರ್ಟ್, ನನಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬ ಉಂಟು. ಹಸ್ಬೆಂಡ್ ಅವರೀಗ ಇಲ್ಲ, ಅವ್ರದ್ದು ಡೆತ್ ಆಗಿದೆ 5 years ಬ್ಯಾಕ್. ಅವರು ಕೂಡ ಒಂದು ಒಳ್ಳೆ ಶೆಫ್ ಆಗಿದ್ರು. ಹೌದು, ಫ್ಯಾಂಟಾಸ್ಟಿಕ್. ಇವಾಗ ನಾನು ನಿಮ್ಮ ಹತ್ರ ಕೇಳೋ ಪ್ರಶ್ನೆ ಏನಂದರೆ, ಯಾರನ್ನಾದ್ರೂ ನೀವು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಿದ್ದೀರಾ ಈ ಅಡುಗೆ ವಿಚಾರದಲ್ಲಿ? ಇವ್ರ ಥರ ಆಗಬೇಕು, ಅವ್ರ ಥರ ಆಗಬೇಕು ಅಂತ ಹೇಳಿಕೊಂಡು? ನೆವರ್. ಯಾರನ್ನು ನನಗೆ ಇನ್ಸ್ಪಿರೇಷನ್ ಅಂತ ಯಾರು ಇಲ್ಲ. ನನಗೆ ಮೇಯ್ನ್ ನಂದು ಅಂದರೆ, ಈಗ ನೋಡಿ ಕಾಂಟಿನೆಂಟಲ್ ಡಿಶಸ್ ಯಾರು ಸಹ ಮಾಡ್ತಾರೆ, ವಿಡಿಯೋಸ್ ಉಂಟು, ಅದು ತುಂಬ ಈಸಿ ಮಾಡಲಿಕ್ಕೆ. ಈಗಿನ ಜನ್ರೇಷನ್ನವರಿಗೆ ಮಸಾಲೆ ಮಾಡಿ ತೆಗೆದು ಕಡ್ದು ಮಾಡೋದಂದರೆ ತುಂಬ ಕಷ್ಟ. ಅವರೆಲ್ಲ ಪೌಡರ್ಸ್ ಹಾಕ್ತಾರೆ. ನನ್ನ ಕಿಚನಲ್ಲಿ ನಾನು 99% ನಾನೇ ಗ್ರೈಂಡ್ ಮಾಡಿ ಹಾಕೋದು ಮಸಾಲ. ಐ ಆಮ್ ನಾಟ್ ಯೂಸಿಂಗ್ ಎನಿ ರೆಡಿಮೇಡ್ ಮಸಾಲಾಸ್. ಓಕೆ, ಇದು ಶೋ ಮೈ ಆಟೋಗ್ರಾಫ್ ಅಂತ. ಇದರಲ್ಲಿ ನಿಮ್ಮ ಅಡಿಗೆ ಬಗ್ಗೆ ನಾವು ಮಾತಾಡ್ತೇವೆ, ಅಡಿಗೆ ಹಿಂದಿರುವಂಥ ಕೆಲವೊಂದು ಕಥೆಗಳ ಬಗ್ಗೆ ಕೂಡ ನಾವು ಮಾತಾಡ್ತೇವೆ. ಈ ನೀವು ಅಡಿಗೆ ಮಾಡ್ತಾ ಇರುವಾಗ ಯಾವತ್ತಾದ್ರೂ ನಿಮ್ಗೆ ಅನಿಸಿದೆಯಾ, ಅಯ್ಯೋ ಯಾಕೆ ಇಷ್ಟು ಮಾಡಬೇಕು, ಸುಮ್ಮನೆ ಹೋಟೆಲ್ಗೆ ಆರ್ಡರ್ ಮಾಡಿದ್ರೆ ಬರ್ತದಲ್ಲ, ಹಗಲು ರಾತ್ರಿ ಯಾಕೆ ಕಷ್ಟ ಕೊಡಬೇಕು? ಯಾಕಂದರೆ ಕೆಲವೊಂದು ಡಿಶ್ಗಳಿಗೆ ಕೆಲವೊಂದು ಮಸಾಲೆಗಳು ಇಡೀ ರಾತ್ರಿ ಇಟ್ಕೊಡ್ಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ. ಸೊ ಯಾವತ್ತಾದ್ರೂ ಇಂದ ಒಂದ್ಸಲ ಸಾಕಪ್ಪ ಅಂತ ಅನಿಸಿದೆಯಾ ನಿಮ್ಗೆ ಯಾವತ್ತಾದ್ರೂ? ಇಲ್ಲ, ಯಾವಾಗಲೂ ಅನಿಸ್ಲಿಲ್ಲ. ಯಾಕೆಂದರೆ ನನಗೆ ನಾನು ಒಬ್ಬಳೇ ಇರೋದು ಮನೆಯಲ್ಲಿ, ಮಕ್ಕಳಿಲ್ಲ ನನಗೆ, ನನ್ನ ಹಸ್ಬೆಂಡ್ ತೀರಿ ಹೋಗಿದ್ದಾರೆ. ಸೊ ಇದು ನನಗೆ ಒಂದು ಒಳ್ಳೆ ಸ್ಟ್ರೆಸ್ ಬಸ್ಟರ್ ಹೇಳ್ತಾರಲ್ವಾ. ಸೊ ಕುಕಿಂಗ್ ಎಂದು ನನಗೆ ಕುಕಿಂಗ್ ಆರ್ಡರ್ ಇಲ್ಲದ ದಿವಸ ತುಂಬ ಸ್ಯಾಡ್ ಆಗ್ತದೆ, ಬೇಜಾರಾಗ್ತದೆ. ಏನು ಕೆಲಸ ಇಲ್ಲಲ್ಲ, ಎಂತ ಮಾಡೋದು ಅಂತೇಳಿ. ಸೊ ಆದ್ದರಿಂದ ನನಗೆ ಒಂದು ಸ್ವಲ್ಪ ಅರ್ನಿಂಗ್ಸ್ ಸಹ ಆಗ್ತದೆ. ನಾನು ಒಳ್ಳೆ ಬೇರೆ ಬೇರೆ ಟೈಪಿದ್ದು ಮಾಡೋದು ಕಲಿತೇನೆ. ಬೇರೆಯವರಿಗೆ ಸಹ ನನಗೆ ಒಂದು ಫುಡ್ ಕೊಡೋದ್ರಲ್ಲಿ ಸಂತೋಷ ಸಿಗ್ತದೆ. ಓಕೆ, ಈಗ ಅಡುಗೆ ಮಾಡುವಾಗ ಕೆಲವರಿಗೆ ಒಬ್ಬರೇ ಅಡುಗೆ ಮಾಡಿ ಅಭ್ಯಾಸ, ಇನ್ನು ಕೆಲವರಿಗೆ ತುಂಬ ಜನ ಇರಬೇಕಾಗುತ್ತೆ ಕಿಚನಲ್ಲಿ, ಆಗ ಮಾತ್ರ ಇದಾಗುತ್ತೆ. ನೀವು ಯಾವ ರೀತಿಯ ವ್ಯಕ್ತಿ? ನೀವು? ನಾನು ಒಬ್ಬಳೇ ಇದ್ದರೆ ನನಗೆ ಸರಿ ಆಗ್ತದೆ ಕೆಲಸ ಮಾಡಲಿಕ್ಕೆ. ಆ್ಯಕ್ಚುಲಿ ನನ್ನ ಕಿಚನನ್ನು ನಾನು ಒಬ್ಬಳೇ ಮೇಂಟೈನ್ ಮಾಡ್ತೇನೆ. ವಾವ್. ಯಾರೂ ನನಗೆ ಹೆಲ್ಪರ್ಸ್ ಇಲ್ಲ. ನನ್ನ ನೇಬರ್ಸ್ ನೆಕ್ಸ್ಟ್ ಡೋರ್ ನಮ್ಮ ಅಕ್ಕಂದಿರಿದ್ದಾರೆ, ಕೆಲವೊಮ್ಮೆ ಜಾಸ್ತಿ ಇದ್ದರೆ ಅವರು ಫ್ರೀ ಇದ್ದರೆ ಬರ್ತಾರೆ. ಆದರೆ ಮೋಸ್ಟ್ ಆಫ್ 90% ನಾನು ಒಬ್ಬಳೇ ಮಾಡೋದು ಅಡಿಗೆ. ಓಕೆ ಓಕೆ, ಇವಾಗ ಇನ್ನೊಂದು ಪ್ರಶ್ನೆ ನಿಮ್ಮ ಹತ್ರ ಕೇಳೋದೇನೆಂದರೆ, ಅದೇ ಇವಾಗ ಸಾಮಾನ್ಯವಾಗಿ ಇವಾಗ ಮದುವೆಗೆ ಹುಡುಗಿ ಪ್ರಪೋಸ್ ಮಾಡುವಾಗ ಹುಡುಗಿ ಚೆನ್ನಾಗಿದ್ದಾಳೆ, ಆಮೇಲೆ ಓದಿದ್ದಾಳೆ, ಅತಿಷ್ಟು ಹೈಟ್ ಇದ್ದಾಳೆ, ಕಲರ್ ಅದೆಲ್ಲ ಸಾಮಾನ್ಯ ನೋಡ್ತಾರೆ. ಐ ಮೀನ್ ಅದು ಅವ್ರಿಗೆ ಬಿಟ್ಟು ಅವರ ಚಾಯ್ಸು. ವಿ ಡೋಂಟ್ ಮೈಂಡ್, ವಿ ಡೋಂಟ್ ಕೇರ್ ಆಲ್ ದೋಸ್ ಥಿಂಗ್ಸ್ ಆಲ್ಸೋ. ನಿಮ್ಮ ಪ್ರೊಫೈಲಲ್ಲಿ ಅಡುಗೆ ಮಾಡ್ತೀರಂತ ನೋಡಿಕೊಂಡು ನಿಮ್ಮ ಮದುವೆ ಆಯ್ತಂತ ಕೇಳಲ್ಪಟ್ಟೆ. ಇಲ್ಲ ಇಲ್ಲ, ಅದು ನನ್ನದು ಅಡುಗೆದು ಸ್ಕಿಲ್ ಅವರಿಗೆ ಮತ್ತೆ ಗೊತ್ತಾಯ್ತು. ಹಾಗೆ. ಸೊ ನಿಮ್ಮ ಮದುವೆ ಕತೆ ಹೇಳ್ಬೋದಾ? ಹೇಗೆ ನಡೆಯಿತು, ಎಲ್ಲಿ ನಡೆಯಿತು? ಮದುವೆ ಕತೆ ನಡೀತಿಲ್ಲೇ ಮಂಗಳೂರಲ್ಲಿ, ಆದರೆ ಫ್ರೆಂಡ್ಶಿಪ್ ಆಗಿ ಒಂದು 7-8 years ನಾವೀಗೆ. 8 years? ಅದು ಲವ್ ಮ್ಯಾರೇಜ್? ಹೌದು. ವಾವ್. ಸೊ ಮತ್ತೆ ಮ್ಯಾರೇಜ್ ಆಯಿತು. ಆಗಲಿ. ಓಕೆ, ಈಗ ಮದುವೆ ಆದ ನಂತರ ಅತ್ತೆ ಮನೆ ಬರ್ತೀರಾ ನೀವು? ಹಾಗೆ. ಸೊ ಆಗ ಅಡಿಗೆ ವಿಷಯದಲ್ಲಿ ಕಾಂಪಿಟೇಷನ್ ಆಗ್ತಿತ್ತು ಅತ್ತೆಗೆ ಮತ್ತು ಸೊಸೆಗೆ? ನಮ್ಮ ಅತ್ತೆಯವರು ಫೇಮಸ್ ಮ್ಯಾಂಗ್ಳೂರಿನ ಡಿಸೋಜಾರ್ ಅವರ ಮಗಳಾಗಿದ್ದಾರೆ, ಮ್ಯಾಗ್ಡಲಿನ್ ಡಿಸೋಜಾ, ಜಾನ್ ಡಿಸೋಜಾ ಅವರ ತಂಗಿ. ಸೊ ಅವರಿಗೆ ಅವರು 100% ಟ್ರೆಡಿಷನಲ್ ಕುಕಿಂಗ್ ಗೊತ್ತಿದ್ದವರು. ಆದರೆ ಅವರು ನನ್ನ ಕುಕಿಂಗ್ ನೋಡಿ ಅವರಿಗೆ ಏನು ಕಾಂಪಿಟೇಷನ್ ಆಗಲಿಲ್ಲ, ಅವರಿಗೆ ತುಂಬ ಹ್ಯಾಪಿ ಆಯಿತು. ಅವರು ಹೇಳಿದ್ದು ಕೇಳಿದೆ ನಾನು, ನನಗೆ ಪ್ರಾಯ ಆದಮೇಲೆ ನನ್ನನ್ನು ನೋಡಿಕೊಳ್ಳಿಗೆ ನನ್ನ ಸೊಸೆ ಒಬ್ಬಳು ಇದ್ದಾಳೆ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ಇತ್ತು. ಒಂದು ದಿವಸ ಹೇಳಿದ್ರು ಸಹ ಅವರು ನನ್ನನ್ನು ಬಾಯ್ಬಿಟ್ಟು. ಸೊ ಯಾವತ್ತು ಅಡಿಗೆ ಮನೆಯಲ್ಲಿ ನಾನು ಕುಕ್ ಮಾಡ್ತೇನೆ ಅಂತ ಕಾಂಪಿಟೇಷನ್ ಆದದಿದೆ? ಇಲ್ಲ, ಆ ಥರ ಏನಾಗಲಿಲ್ಲ. ಅವ್ರು ನನಗೆ ಹೇಳ್ತಿದ್ರು ನೀನು ಮಾಡು ಅಂತ ಹೇಳಿ. ಅವರಿಂದ ತುಂಬ ಕಲ್ತಿದ್ದೇನೆ ಸರ್ ನಾನು.
ಹೌದಾ? ತುಂಬ ನಿಮ್ಮ ಮನೇಲಿರೋರು ತುಂಬ ಲಕ್ಕಿ ಅಂತ, ಯಾಕಂದ್ರೆ ಅತ್ತೆನೂ ಅಡಿಗೆ ಮಾಡ್ತಾರೆ, ಸೊಸೆನೂ ಅಡಿಗೆ, ತಿನ್ನುವವರಿಗಂತೂ ಏನು ಪ್ರಾಬ್ಲಮ್ ಇಲ್ಲ. ಒಂದು ಹೋಟೆಲ್ಗೆ ಹೋದ ಅನುಭವ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಅಡಿಗೆ ಮಾಡ್ತಾರೆ, ಈಗಿನ ಜನರೇಷನ್ ಅವರು ಸಹ ಮಾಡ್ತಾರೆ. ಫ್ಯಾಂಟಾಸ್ಟಿಕ್ ಆಗಲಿ. ಆರ್ಡರ್ ಮಾಡಿ ತರೋದು ಬಾರಿ ಕಮ್ಮಿ, ನಾನು ಬಿಡುದಿಲ್ಲ, ನಾನಿದ್ರೆ ನಾನು ಬಿಡುದಿಲ್ಲ. ಈಗ ನಿಮ್ಮನ್ನೇ ಆರ್ಡರ್ ಮಾಡಿ ನಿಮ್ಮ ಹತ್ರನೇ ಆರ್ಡರ್ ಮಾಡಿ. ಹೌದು ಆಗಲಿ. ನಿಮ್ಗೆ ನೆನಪಿದೆಯಾ ನಿಮ್ಮ ಫಸ್ಟ್ ಆರ್ಡರ್, ಫಸ್ಟ್ ನೀವು ಏನು ಕುಕ್ ಮಾಡಿದ್ರಿ, ಫಸ್ಟ್ ಆರ್ಡರ್ ಏನು ಬಂತು ನೆನಪಿದೆ? ಫಸ್ಟ್ ಆರ್ಡರ್ ಅಂದರೆ ನಾನು ಸ್ಪೆಷಲೈಸ್ ಇನ್ ಪೋಕ್ ಐಟಮ್ಸ್, ನಾವು ಟ್ರೆಡಿಷನಲ್. ಸೊ ಮೋಸ್ಟ್ಲಿ ನನಗೆ ಪೋಕ್ ಬರ್ತದೆ, ಅದರ ನಂತರ ನಾನು ಒನ್ ಬೈ ಒನ್ ಬೇರೆ ಶುರು ಮಾಡಿದ್ರಿ. ಎಲ್ಲ ಮಾಡಿ, ಈಗ ಎಲ್ಲ ಮಾಡ್ತೇನೆ, ಕಾಂಟಿನೆಂಟಲ್ ಕೂಡ ನಾವು ಮಾಡ್ತೇವೆ, ಚೈನೀಸ್ ಎಲ್ಲ ಮಾಡ್ತೇವೆ. ಆಗಲಿ. ಓಕೆ, ಇವಾಗ ಇನ್ನೊಂದು ನಿಮ್ಮ ವಿಶೇಷವಾದ ಚಾರಿಟಿ ನೀವು ಮಾಡ್ತೀರಾ. ಕೆಲವರಿಗೆ ಹಸಿದವರಿಗೆಲ್ಲ ಊಟ ಹಾಕೋ ಕೆಲಸ ಮಾಡ್ತೀರಾ ನೀವು, ಕೆಲವರಿಗೆ ನೀವು ಚಾರ್ಜ್ ಕೂಡ ತೆಗೆದುಕೊಳ್ಳಲ್ಲ. ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಲಾಕ್ಡೌನ್ ಆಗಿತ್ತಲ್ಲ ಮಂಗಳೂರಲ್ಲಿ, ಆ ದಿವಸ ಆ ಟೈಮಲ್ಲಿ ನಾನು ಮಂಗಳೂರಲ್ಲಿ ಇರಲಿಲ್ಲ, ನಾನು ನನ್ನ ದುಬೈಗೆ ಹೋಗಿದ್ದೆ. ಅಲ್ಲಿ ಹೋದ ಕೂಡಲೇ ಲಾಕ್ಡೌನ್ ಆಯಿತು, ಫ್ಲೈಟ್ಸ್ ಕ್ಲೋಸ್ ಆಯಿತು, ನಾನು ಅಲ್ಲಿ ಸಿಕ್ಕಿಕೊಂಡೆ. ಸೊ ನನಗೆ ತುಂಬ ಬೇಜಾರಾಗ್ತಿತ್ತು. ಆವಾಗ ಇಲ್ಲಿ ಫಸ್ಟ್ ಲಾಕ್ಡೌನ್ ಇತ್ತು, ಏನಾದರೂ ಮಾಡ್ಬೋದಿತ್ತಂತ ನನ್ನ ಮನಸ್ಸಲ್ಲಿ ಇತ್ತು. ಸೊ ಆಫ್ಟರ್ 7 months ನಾನು ಇಲ್ಲಿ ಬಂದ ಮೇಲೆ ಸೆಕೆಂಡ್ ಲಾಕ್ಡೌನ್ ಆಯ್ತಲ್ಲ ಲಾಸ್ಟ್ ಮಾರ್ಚಲ್ಲಿ, ಆವಾಗ ನನ್ನ ಕಿಚನ್ನಲ್ಲಿ ನನ್ನ ಫ್ರೆಂಡ್ ಇದ್ದಾರೆ ದಿಲ್ಫಿಜಾ ಬಾನು ಅಂತೇಳಿ, ಅವ್ರ ಹತ್ರ ಹೇಳಿದೆ ನಾವು ಏನಾದರೂ ಮಾಡುವನ ಅಂತ ಹೇಳಿ. ಅವಳು ಹೇಳಿದ್ರು ಓಕೆ ಮಾಡುವ ಅಂತೇಳಿ, ಹಾಗೆ ನಾವು ಸ್ಟಾರ್ಟ್ ಮಾಡಿದ್ದೆವು. ಸೊ ನಿಯರ್ಲಿ 150 to 200 ಮೀಲ್ಸ್ ರೆಡಿ ಮಾಡ್ತಿದ್ದೆವು, ಬೆಳಿಗ್ಗೆ ಎದ್ದು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೆವು. ಅದರಲ್ಲಿ ಮೇಯ್ನ್ ನಮ್ಮದು ಮೋಟಿವೇಶನ್ ಇತ್ತು, ಕೋವಿಡ್ ಇಫೆಕ್ಟೆಡ್ ಫ್ಯಾಮಿಲೀಸ್ನವರಿಗೆ ಮನೆಗೆ ಹೋಗಿ ಕೊಡ್ತಿದ್ದೆವು. ಖಂಡಿತ. ಸೊ ಇವತ್ತು ವಿಶೇಷವಾದ ಕಾರ್ಯಕ್ರಮ, ನಾವು ಅಡಿಗೆ ಬಗ್ಗೆ ನಾವು ಮಾತಾಡ್ತಿದ್ದೇವೆ, ಯಾಕಂದರೆ ಸ್ವಲ್ಪ ಚೇಂಜ್ ಇರಬೇಕು ಅಲ್ವಾ. ಅದಕ್ಕೋಸ್ಕರ ಅಡಿಗೆ ಅನ್ನೋದು ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೇವೆ ನಾವು. ಸೊ ಇವತ್ತು ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷವಾದ ವ್ಯಕ್ತಿ ಜೊತೆ ನಾವು ಡಿಸ್ಕಸ್ ಮಾಡ್ತೇವೆ ನಾವು. ಅದಕ್ಕಿಂತ ಮುಂಚೆ ತೆಗೆದುಕೊಂಡು ಬರೋಣ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮೈ ಆಟೋಗ್ರಾಫ್ ವಿತ್ RJ ಎರಲ್ ಆ್ಯಂಡ್ ಇವತ್ತಿನ ವಿಶೇಷವಾದ ಅತಿಥಿ ಐವಿಸ್ ಕಿಚನ್ನ ಐವಿ ಅವರು. ಮತ್ತೊಮ್ಮೆ ಕಾರ್ಯಕ್ರಮ ಆತ್ಮೀಯ ಸ್ವಾಗತ. ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ 1 ಆಯಿತು, ಲಾಕ್ಡೌನ್ 2 ಆಯಿತು, ಕೆಲವರ ಉದ್ಯೋಗ ಹೋಯಿತು, ಕೆಲವರಿಗೆ ಅಂದರೆ ದಿನಗೂಲಿ ಕೆಲಸ ಮಾಡುವವರಿಗೆ ತುಂಬ ಲಾಸ್ ಆಗಿತ್ತು. ಆ ಟೈಮಲ್ಲಿ ಊಟಕ್ಕೆ ನಾವು ಜಾಸ್ತಿ ಗಮನ ಕೊಡಬೇಕಾದಂತಹ ದಿನಗಳು ಬಂತು. ಆ ಸಂದರ್ಭದಲ್ಲಿ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ, ನೀವು ಏನೆಲ್ಲ ಮಾಡಿದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ? ನಾವು ಫುಡ್ ಮಾಡಿ ಕೊಡ್ತಿದ್ದೆವು, ವೆಜಿಟೇರಿಯನ್ ಅಂತ ಸ್ಟಾರ್ಟ್ ಮಾಡಿದ್ದೆ. ನಮ್ಮಲ್ಲಿ ಫಂಡ್ಸ್ ಇರಲಿಲ್ಲ, ನಾನು ಫಸ್ಟ್ ಟೈಮ್ ಇದು ಚಾರಿಟಿ ವರ್ಕ್ ಮಾಡಿದ್ದು. ಯಾರ್ದು ನಮಗೆ ಫಂಡ್ ಇರಲಿಲ್ಲ, ನಮ್ಮ ಕೈಯಿಂದ ನಾವು ಇಬ್ಬರು, ನಾನು ಮತ್ತು ದಿಲ್ಫಿಜಾ ನಮ್ಮ ಕೈಯಿಂದ ಹಣ ಹಾಕಿ 1 week ನಾವು ಮಾಡಿದ್ದೆವು ವೆಜ್. ಆದರೆ ಒಳ್ಳೆ ಕೊಡ್ತಿದ್ದೆವು, ಬಾಯ್ಲ್ಡ್ ರೈಸ್, ಸಾಂಬಾರು, ಒಂದು ಡ್ರೈ ಐಟಮ್. ಆದರೆ ಕ್ರಮೇಣ 1 week ಆದ ಕೂಡಲೇ ನಮಗೆ ತುಂಬ ಮಂದಿ ಮುಂದೆ ಬಂದರು ನಮ್ಮದು ಪೋಸ್ಟ್ ನೋಡಿ. ಸೊ ಸ್ಟಾರ್ಟೆಡ್ ಗೆಟಿಂಗ್ ಫಂಡ್ಸ್ ಸಿಕ್ಕಿದ ಮೇಲೆ ನಾನು ನಾನ್ ವೆಜ್ ಸಹ ಕೊಡ್ತಿದ್ದೆ. ಎವ್ರಿ ಸ್ಯಾಟರ್ಡೇಸ್ ಬಿರಿಯಾನಿ ಕೊಡ್ತಿದ್ದೆವು, ಚಿಕನ್ ಕರಿ, ರೈಸ್ ಕೊಡ್ತಿದ್ದೆವು. ವಾಟ್ ಎವರ್ ಫಂಡ್ಸ್ ನಮಗೆ ಸಿಕ್ತಿತ್ತು ಅದನ್ನು ನಾವು ಅದರಲ್ಲಿ ಯೂಸ್ ಮಾಡ್ತಿದ್ದೆವು. ಓಕೆ. ಈ ಕೋವಿಡ್ ಸಂದರ್ಭದಲ್ಲಿ ನೀವು ಮಾಡಿದಂಥ ಕೆಲಸಗಳ ಬಗ್ಗೆ, ಕೆಲವು ಕೋವಿಡ್ ಇನ್ಫೆಕ್ಟೆಡ್ ಅವರ ಮನೆಗೆ ಹೋಗಿ ನೀವು ಕೊಟ್ಟು ಬಂದಿದ್ರಿ, ಸೊ ಅದರಲ್ಲಿ ಹೇಳ್ಬೋದಾ? ಹೌದು, ಹೇಳ್ಬೋದು. ಯಾಕೆಂದರೆ ಅವರಿಗೆ ತುಂಬ ಖುಷಿ ಆಗ್ತಿತ್ತು. ಅವರು ಅದರಲ್ಲಿ ಎಲ್ಲರೂ ಪೇಮೆಂಟ್ ಅಂತ ಕೊಡಲಿಲ್ಲ, ನಾವು ಪೇಮೆಂಟ್ ಅಂತ ಯಾರ ಹತ್ರ ಸಹ ತೆಗೆದುಕೊಳ್ಳಿಲ್ಲ. ಎಲ್ಲವರು ವೆಲ್ ಎಸ್ಟಾಬ್ಲಿಷ್ಡ್ ಫ್ಯಾಮಿಲೀಸ್ ಇದ್ದರು, ಆದರೆ ಅವರಿಗೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಫುಲ್ ಫ್ಯಾಮಿಲೀಸ್ ಇಫೆಕ್ಟೆಡ್ ಇತ್ತು. ಸೊ ಅವರು ನಮಗೆ ಡೊನೇಷನ್ ರೂಪದಲ್ಲಿ ಪೇಮೆಂಟ್ ಕೊಟ್ಟರು. ಅಂದರೆ ನೀವು ಈ ಥರ ಮಾಡ್ತೀರಲ್ಲ, ನಾವು ಮನೆಗೆ ಅಂತ ಅವರಿಗೆ ಹೋಗುವಾಗ ಅವರಿಗೆ ನಮಗೆ ಮೀಟ್ ಆಗಲಿಕ್ಕೆ ಅವರನ್ನು ಆಗ್ತಿರ್ಲಿಲ್ಲ. ಈಗ ಅಪಾರ್ಟ್ಮೆಂಟ್ಸಲ್ಲೆಲ್ಲ ನಮಗೆ ಒಳಗೆ ಬಿಡ್ತಿರ್ಲಿಲ್ಲ, ನಾವು ಕೆಳಗೆ ಅವರ ಡೆಸ್ಕಲ್ಲಿ ಇಟ್ಟು ಹೋಗ್ತಿದ್ದೆವು. ಆದರೆ ಅವ್ರು ಕಾಲ್ ಮಾಡಿ ನಮ್ಮ ಹತ್ರ ಮಾತನಾಡ್ತಿದ್ರು, ಅವರಿಗೆ ತುಂಬ ಖುಷಿ ಆಗ್ತಿತ್ತು. ಫುಡ್ಡಲ್ಲಿ ನಿಮ್ಮದು ಒಳ್ಳೆ ಎನರ್ಜಿ ಬರ್ತಾಯಿತ್ತು. ನಾವು ಚಿಕನ್ ಸೂಪ್ ಕೊಡ್ತಿದ್ದೆವು, ಎಗ್ ಕೊಡ್ತೇವೆ, ಬಾಯ್ಲ್ಡ್ ಎಗ್ ಕೊಡ್ತಿದ್ದೆವು, ಎಲ್ಲ ಅದಕ್ಕೆ ಬೇಕಾದದ್ದು, ಕೋವಿಡಿಗೆ ಬೇಕಾದದ್ದು ಪ್ರೋಟೀನ್ ಫುಡ್ ಎಲ್ಲ ಕೊಡ್ತಿದ್ದೆವು. ಮತ್ತು ನೀವು ರೈಲ್ವೆ ಸ್ಟೇಷನಲ್ಲಿ ಇರುವವರಿಗೆ, ಬಸ್ ಸ್ಟಾಪಲ್ಲಿ ಇರುವವರಿಗೆ ಅಲ್ಲಿ ನಾವು ತುಂಬ ಅಂತ ಕೊಡಲಿಲ್ಲ, ಆದರೆ ಕೊಡ್ತಿದ್ದೆವು. ಮೇಯ್ನ್ ನನ್ನದು ಒಂದು ಇಂಟೆನ್ಷನ್ ಇತ್ತಂದರೆ, ಯಾವ ಫ್ಯಾಮಿಲಿಯವರು ತುಂಬ ಮಂದಿ ಇದ್ದರು, ತುಂಬ ಅಂದರೆ ತುಂಬ. ನಮ್ಮದು ಒಂದು 1 week ಉಳ್ಳಾಲ ತನಕ ಹೋಗಿದೆ ಫುಡ್, ಒಂದು 15 days, ನಿಯರ್ಲಿ 20 days ಸುರತ್ಕಲ್ ತನಕ ಹೋಗಿದೆ. ಹೌದು, ಹಾಗೆ ಆಚೆ ಈಚೆ ಅಂತೇಳಿ ಹೇಗೂ ನಮ್ಮದು ಒಂದು ಸಕ್ಸಸ್ಫುಲ್ ಆಯಿತು. ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇವಾಗ ನಿಮ್ಮನ್ನು ನೋಡಿಕೊಂಡು ಅನೇಕ ಮಹಿಳೆಯರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಬಿಕಾಸ್ ಈಗ ಹೆಚ್ಚಿನವರಿಗೆ ಕೆಲವು ಉದ್ಯೋಗಕ್ಕೆ ಸಮಸ್ಯೆ ಇರ್ಬೋದು, ಅಥವಾ ಮೇ ಬಿ ಮಾನಸಿಕ ಆರೋಗ್ಯದ ಸಮಸ್ಯೆ ಇರ್ಬೋದು. ಸಮ್ ಟೈಮ್ ಇಫ್ ದೇ ಕೀಪ್ ದೆಮ್ ಸೆಲ್ಫ್ ಬಿಸಿ,
ಸೊ ಅವಾಗ ಸ್ವಲ್ಪ ಪ್ರೊಡಕ್ಟಿವ್ ಕೆಲಸಗಳಾಗುತ್ತೆ, ಸ್ವಲ್ಪ ಇನ್ಕಮ್ ಕೂಡ ಬರುತ್ತೆ. ನಿಜವಾಗಿ. ಸೊ ವಾಟ್ ಇಸ್ ದ ಸಜೆಸ್ಟ್ ಫಾರ್ ದೋಸ್ ಹೂ ಲಾಸ್ಟ್ ಹೋಪ್ ಅಂಡ್ ಫೇತ್ ಇನ್ ಲೈಫ್? ಹೋಪ್ ಆ್ಯಂಡ್ ಫೇತ್ ಇನ್ ಲೈಫ್, ನನ್ನ ಲೈಫ್ ಸಹ ಅದೇ ಥರ ಇತ್ತು. ಅಂದರೆ ಹಾಗೇನಿಲ್ಲ, ಅಂದರೆ ಲೋನ್ಲಿ ಲೈಫ್ ಈಸ್ ನಿಮಗೆ ಗೊತ್ತುಂಟಲ್ಲ ಏನಾಗ್ತದೆ ಅಂತೇಳಿ. ಸೊ ಈ ಬಿಸ್ನೆಸ್, ಕುಕಿಂಗ್ ಬಿಸ್ನೆಸ್ ನನ್ನ ಹಸ್ಬೆಂಡಿಗೆ ಮೇನ್, ಅವರದ್ದು ಒಂದು ಇಂಟ್ರೆಸ್ಟ್ ಇತ್ತು, ರೆಸ್ಟೋರೆಂಟ್ ಹಾಕಬೇಕು ರಿಟೈರ್ಡ್ ಆಗಿ ಬಂದ ಮೇಲೆ ಅಂತ. ಆದರೆ ಅವ್ರು ಸಿಕ್ಬಿದ್ರು. ಆದರೆ ಅವರ ಇಂಟೆನ್ಷನನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಒಂದು 10-12 ಇಯರ್ಸ್ ಆಯಿತು, ಆದರೆ ಅಷ್ಟು ಫೇಮಸ್ ಆಗಿರಲಿಲ್ಲ. ಈಗ ಒಂದು 6 ಇಯರ್ಸಿಂದ ನಾನು ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ತುಂಬ ಕಸ್ಟಮರ್ಸ್ ಇದ್ದಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ಹೊಸ ಜನ ಇದ್ದಾರೆ. ಹಾಗೆ ಎಲ್ಲರ ಸಪೋರ್ಟಿಂದ ಇದು ನಡೀತಾ ಇದೆ. ಈ ಒಂದು ಕುಕ್ಕಿಂಗ್ ಮತ್ತು ಬಡಿಸುವುದು, ಅದರ ಹಿಂದೆ ಯಾವುದಾದ್ರೂ ಅನ್ಫರ್ಗೆಟೇಬಲ್ ಮೂಮೆಂಟ್ಸ್ ಶೇರ್ ಮಾಡ್ಬೋದಾ? ಹೌದು, ಯಾಕೆಂದರೆ ನನ್ನದೊಂದು ಇಂಟೆನ್ಷನ್ ಲೈಫಲ್ಲಿ ಏನಾದರೂ ಸಹಿಸ್ಬೋದು, ಹಸಿವೊಂದು ಸಹಿಸಲಿಕ್ಕೆ ಆಗೋದಿಲ್ಲ. ನಾವು ಹಸಿದವರಿಗೆ ಒಂದು ಊಟ ಕೊಟ್ಟರೆ ಅದು ನಮಗೆ ಬ್ಲೆಸ್ಸಿಂಗ್ ಇರ್ತದೆ, ಎಲ್ಲಿಂದಾದರೂ ನಮಗೆ ಅದರ ಫಲ ಸಿಗ್ತದೆ. ಫಲ ಸಿಗ್ತದಂತ ಮಾಡಲಿಲ್ಲ, ಆದರೆ ಫಲ ಸಿಕ್ಕಿದೆ, ಅದಕ್ಕೋಸ್ಕರ ಅದೊಂದು ಏನು ಹೇಳ್ತಾರೆ, ಅದೊಂದು ನಾವು ಮಾಡಿದ ಕೆಲಸಕ್ಕೆ ಪುಣ್ಯ ಸಿಗ್ತದೆ ಅಂತ ಅದು ನಿಜವಾದ ವರ್ಡ್ ಮಾತ್ರ. ಸೊ ಹಸಿದವರು ಈಗ ನನ್ನ ಫ್ಯಾಮಿಲಿಯವರೇ, ಅವರು ಬರ್ತಾರೆ, ನಾನು ಒಳ್ಳೆ ಡಿಫ್ರೆಂಟ್ ಟೈಪ್ಸ್ ಮಾಡಿ ಕೊಡ್ತೇನೆ, ಅವರು ತಿಂತಾರೆ. ಊಟ ಮಾಡುವಾಗ ನನಗೆ ತುಂಬ ಹ್ಯಾಪಿನೆಸ್ ಆಗ್ತದೆ, ನನಗೆ ತುಂಬ ಖುಷಿ ಆಗ್ತದೆ. ಖುಷಿ ಅಂದರೆ ಎಷ್ಟಂದರೆ ನಾನು ಎನಿಸೋದು ನನ್ನ ಲೈಫ್ ನಾನು ಇದಕ್ಕೋಸ್ಕರವೇ ಇಡ್ತೇನೆ ಅಂತೇಳಿ. ನಾವು ಸಾಮಾನ್ಯವಾಗಿ ಒಂದು ಅಚೀವ್ಮೆಂಟ್ ಅಂದರೆ ಬೆಟ್ಟ ಹತ್ತಿದವರು, ಅಥವಾ ಸ್ಕೈ ಡೈವಿಂಗ್ ಮಾಡಿ ಕೆಳಗೆ ಬಂದವರು, ಸ್ಕೂಬಾ ಡೈವಿಂಗ್ ಮಾಡಿದವರು, ತುಂಬ ಫಾಸ್ಟಾಗಿ ಹಾಡುವವರು, ಒಳ್ಳೆ ಆ್ಯಕ್ಟರ್, ವಿ ಕಾಲ್ ದ ಅಚೀವ್ಮೆಂಟ್. ಆದರೆ ವಿ ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್, ಪೈಲಟ್ ಆಗಿ ವಿಮಾನವನ್ನು ಹಾರಿಸುವುದು ಕೂಡ ಒಂದು ಟ್ಯಾಲೆಂಟ್. ಅದೇ ಕಿಚನಲ್ಲಿ ಚಪಾತಿಯನ್ನು ರೌಂಡ್ ಆಗಿ ಮಾಡಿ ಶೇಪ್ ಥರ ಬೇಯಿಸುವುದು ಕೂಡ ಒಂದು ಟ್ಯಾಲೆಂಟ್ ಅಷ್ಟೇ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ವಿಶೇಷ ಅತಿಥಿ ಹೇಳಿದೆ ಅದಕ್ಕೆ ನಾನು, ಯಾಕಂದರೆ ಪ್ರತಿಯೊಬ್ಬರು ಕೂಡ ಅಡಿಗೆ ಬಡಿಸಿ ಅವ್ರ ಹಸಿವನ್ನು ತಣಿಸುವುದು ಸುಲಭದ ಕೆಲಸ ಅಲ್ಲ. ನಾವು ಒಬ್ಬೊಬ್ಬರ ಟೇಸ್ಟ್ ಒಂದು ರೀತಿ ಇರುತ್ತೆ. ರೆಸ್ಟೋರೆಂಟ್ ಹೋಗ್ತೇವೆ, ಊಟ ಸರಿ ಇಲ್ಲ. ಯಾವುದೋ ಫಂಕ್ಷನ್ಗೆ ಹೋಗ್ತೇವೆ, ಊಟ ಚಪ್ಪೆ ಇತ್ತು, ಏನು ಚೆನ್ನಾಗಿರಲಿಲ್ಲ. ಕೆಲವು ಮದುವೆ ಸಮಾರಂಭ ಹೋಗ್ತೇವೆ, ಕಾರ್ಯಕ್ರಮ ಹೋಗ್ತೇವೆ, ನಾವು ಎಷ್ಟೋ ಜನರಿಗೆ ಬಡಿಸುವಾಗ ಸ್ವಲ್ಪ ಆಚೆಚಾದರೂ ಕೂಡ ಊಟ ಅಷ್ಟೊಂದು ಇರಲಿಲ್ಲ ಅಂತ ಹೇಳ್ತಾರೆ. ಸೊ ನೆನಪಿಡಿ, ಊಟ ಮಾಡೋದು ಸುಲಭ, ಊಟ ಮಾಡಲು ನಮಗೆ ತಯಾರು ಮಾಡಿ ಬಡಿಸೋದಿದೆಯಲ್ಲ ಅದಷ್ಟೇ ಚಾಲೆಂಜಿಂಗ್. ಅದನ್ನು ತಿಳಿಸೋದಕ್ಕೋಸ್ಕರ ಇವತ್ತು ಕಾರ್ಯಕ್ರಮದಲ್ಲಿ ಇವರಿದ್ದಾರೆ. ಓಕೆ, ಸೊ ನಿಮ್ಮ ಲೈಫ್ನಲ್ಲಿ ಯಾವತ್ತೋ ಚಾಲೆಂಜಸ್ ನೀವು ಫೇಸ್ ಮಾಡಿದ್ದೀರಿ ನೀವು ತುಂಬ ಈ ಕುಕಿಂಗ್ ವಿಚಾರದಲ್ಲಿ ಬಂದಾಗ, ಅಡಿಗೆ ಮಾಡಿ ಬಡಿಸೋದ್ರಲ್ಲಿ ಬಂದಾಗ, ಕೆಲವರ ಫೀಡ್ಬ್ಯಾಕ್ಗಳನ್ನು ಕೇಳುವಾಗ, ಕೆಲವು ಕಾಂಪಿಟೇಷನ್ ಬರುವಾಗ, ವಾಟ್ ಎವರ್ ದ ಚಾಲೆಂಜಸ್ ಯು ಫೇಸ್ಡ್ ಹೇಳ್ಬೋದು? ಯಾವುದೋ ಕೂಗಿದ್ದಿದೆ ನೀವು ಈ ಅಡಿಗೆ ವಿಚಾರಕ್ಕೆ ಹತ್ತದಿದೆ? ಅಂದರೆ ಇಷ್ಟರ ತನಕ ಅಷ್ಟು ಬ್ಯಾಡ್ ಕಮೆಂಟ್ಸ್, ಬ್ಯಾಡ್ ಏನು ಯಾವುದು ಬರಲಿಲ್ಲ, ಎಲ್ಲರದು ಒಳ್ಳೇದಂತ ಬರ್ತದೆ. ಆದರೆ ನಾವು ಅದನ್ನು ಸಹ ತೆಗೆದುಕೊಳ್ಳಿಕ್ಕೆ ರೆಡಿ ಇರಬೇಕು. ನಾವು ಹೇಗೆ ನಮ್ಮ ಫೀಲ್ಡಲ್ಲಿ ಮೇಲೆ ಬರೋದು, ಕಮೆಂಟ್ಸ್ ಒಳ್ಳೇದು ಮಾತ್ರ ಅಲ್ವಾ, ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಬಂದರೆ ಸಹ ನಮಗೆ ಮೋಟಿವೇಶನ್ ಆಗ್ತದೆ, ನಾನು ಅದಕ್ಕಿಂತ ಬೆಟರ್ ಮಾಡಬೇಕು ಅಂತ ಆಗ್ತದೆ. ಆದರೆ ಕೆಲವರು ಅಪ್ಸೆಟ್ ಆಗ್ತಾರೆ, ಅದು ಶುವರ್, ನನಗೆ ಗೊತ್ತುಂಟು. ಆದರೆ ನನಗೆ ಆ ಥರ ಆಗೋದಿಲ್ಲ. ನಾನು ಓಪನ್ ಆಗಿ ನನ್ನ ಕಸ್ಟಮರ್ ಹತ್ರ ಕೇಳ್ತೀನಿ, ನನಗೆ ಫೀಡ್ಬ್ಯಾಕ್ ಕೊಡಿ, ಐ ವಾಂಟ್ ದ ಫೀಡ್ಬ್ಯಾಕ್, ಏನು ಹೇಗೆ ಆಗಿತ್ತು. ಆದರೆ ಒಂದು ಥರ, ಈಗ ಒಂದು ಫಂಕ್ಷನಿಗೆ ನಾವು ಕೊಟ್ಟಾಗ ಅಲ್ಲಿ 10 ಜನರಲ್ಲಿ ಒಂದು 20 ಜನರಲ್ಲಿ ಒಂದು 2 ಮಂದಿ ಬೇರೆ ಟೇಸ್ಟಿನವ್ರು ಇರ್ತಾರೆ, ಅವರಿಗೆ ಲೈಕ್ ಆಗೋದಿಲ್ಲ. ಅವ್ರು ಕಮೆಂಟ್ ಕೊಡ್ತಾರೆ, ಇದು ಫುಡ್ ಒಳ್ಳೆಯದಾಗಲಿಲ್ಲ, ಅಂದರೆ ಉಪ್ಪು ಕಮ್ಮಿ ಇರ್ಬೋದು, ಖಾರ ಜಾಸ್ತಿ ಇರ್ಬೋದು, ವಾಟ್ ಎವರ್ ಅವರು ಹೇಳ್ತಾರೆ. ಆಗ ನಾವು ಹೇಳ್ತೇವೆ ಅವರಿಗೆ, ನಾವು ಬೆಟರ್ ನೆಕ್ಸ್ಟ್ ಟೈಮ್ ಅದಕ್ಕಿಂತ ಬೆಟರ್ ನಿಮಗೆ ಕೊಡ್ತೇವೆ. ಸಾಮಾನ್ಯವಾಗಿ ಕೆಲವು ಸಲ ನಾವು ತಪ್ಪು ಹೇಳ್ತೇವೆ. ನಾವು ಫಾರ್ ಎಕ್ಸಾಂಪಲ್ ಈ ಒಂದು ಕೆಲಸ ಮಾಡುವಾಗ ಸ್ವಲ್ಪ ಚೆನ್ನಾಗಿ ಮಾಡಿ, ಹೀಗೆ ಮಾಡಿ, ಕೆಲವರು ಸಿಟ್ಟು ಬರುತ್ತೆ, ಕೆಲವು ಕೋಪ ಬರುತ್ತೆ, ಏನೋ ಮಾಡ್ತಾರೆ. ಬಟ್ ಒಂದು ಕ್ರಿಟಿಕ್ಸನ್ನು, ನೆಗೆಟಿವಿಟಿಯನ್ನು ಕೂಡ ಒಂದು ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು ಎಂಬಂತಹ ಒಂದು ನೇಚರ್ ಬೆಳೆಸ್ಕೊಳ್ಬೇಕೆಂಬ ಮೆಸೇಜನ್ನು ಕೊಟ್ಟಿದ್ದಾರೆ ನಮ್ಮ ಐವಿ ಅವರು. ಸೊ ಇವಾಗ ತೆಗೆದುಕೊಂಡು ಬರೋಣ ಒಂದು ಪುಟ್ಟ ಬ್ರೇಕ್, ಯಾಕಂದರೆ ಒಂದು ಘಮ ಸುವಾಸನೆ ಬರ್ತಾ ಇದೆ. ಸೊ ಬ್ರೇಕ್ ತೆಗೆದುಕೊಂಡು ಬೆಟರ್ ಅಂತ ಅನಿಸುತ್ತೆ ನನಗೆ. ವಾಪಸ್ ಬನ್ನಿ ಸ್ವಲ್ಪ ಹೊತ್ತಿನ ನಂತರ. ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮೈ ಆಟೋಗ್ರಾಫ್ ವಿತ್ ಆರ್ಜೆ ಎರಲ್, ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಐವಿಸ್ ಕಿಚನ್ನ ಐವಿ ಅವರು. ಮತ್ತೊಮ್ಮೆ ಕಾರ್ಯಕ್ರಮ ಆತ್ಮೀಯ ಸ್ವಾಗತ. ಓಕೆ, ಸೊ ಮೈ ಆಟೋಗ್ರಾಫ್ ವಿತ್ ಆರ್ಜೆ ಎರಲ್ ಒಂದು ವಿಶೇಷವಾದ ಕಾರ್ಯಕ್ರಮ. ಹಿಯರ್ ವಿ ಟಾಕ್ ಅಬೌಟ್ ಅ ಜರ್ನಿ. ಈ ಶೋ ಅಲ್ಲಿ ನಾವು ಅನೇಕ ಸಾಧಕರ ಜರ್ನಿ ಬಗ್ಗೆ ಕೇಳಿದ್ದೇವೆ. ಅವರ
ನಲಿದಾಟ, ಆಟ ತುಂಟತನ ಎಲ್ಲವನ್ನು ಕೇಳಿದ್ದೇವೆ ನಾವು. ಬಟ್ ನಿಮ್ಮ ಒಂದು ಜರ್ನಿಯಲ್ಲಿ ನನಗೆ ಕೇಳಿ ಸಿಕ್ಕಿದ್ದು ಕುಕ್ಕಿಂಗ್, ಹಸಿವು, ಕುಕ್ಕಿಂಗ್. ಸೊ ಈ ಸೆಗ್ಮೆಂಟಲ್ಲಿ ಅಟ್ಲೀಸ್ಟ್ ನಾನು ನಿಮ್ಮ ಹತ್ರ 2-3 ಟಾಸ್ಕ್ ಕೊಡ್ಬೇಕಂತಿದ್ದೇನೆ. ಒಂದು ಟಾಸ್ಕ್, ನೀವು ನೋಡಿದಂತಹ ಲೈಫಲ್ಲಿ ನೋಡಿದಂತಹ 10 ಸಿನಿಮಾಗಳ ಹೆಸರು ಹೇಳ್ಬೇಕು ನೀವು. ನಾನು ಸಿನಿಮಾ ಬಾರಿ ಕಮ್ಮಿ ನೋಡುದು. ತೊಂದರೆ ಇಲ್ಲ, ಕಮ್ಮಿ ಸಿನಿಮಾ ಹೆಸರು ಹೇಳಿ. ಯಾವ್ದು ನನಗೆ ಆಕ್ಚುಲಿ ನನಗೆ ಗೊತ್ತಿಲ್ಲ, ನಾನು ನೋಡುದಿಲ್ಲ. ಈಗ ರೀಸೆಂಟ್ಲಿ ಒಂದು 10 years ಆಯ್ತಾ ಅಂತ ನಾನು ಯಾವ ಸಿನಿಮಾ ನೋಡಿದ್ರಿ? ಫಿಲ್ಮೇ ನೋಡ್ಲಿಲ್ಲ. ಓಕೆ, ಇವಾಗ ನಿಮ್ಮ ಒಂದು ಸಾರಿ, ನನಗೆ ನನ್ನ ಹತ್ರ ಆನ್ಸರ್ ಇಲ್ಲ. ಓಕೆ, ನಿಮ್ಮ ಈ ಕುಕ್ಕಿಂಗ್ ಜರ್ನಿಯ ಬಗ್ಗೆ ಒಂದು ಸಿನಿಮಾ ಮಾಡಿದ್ರೆ ಆ ಸಿನಿಮಾವನ್ನು ಯಾವ ಆಕ್ಟ್ರೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನಿಮ್ಗೆ? ಯಾವ ಆಕ್ಟ್ರೆಸ್ ಯಾಕೆ, ನಾನೇ ಮಾಡಬಾರ್ದಾ? ವಾವ್. ಅಲ್ಲ, ನಾನು ಹೇಳುದು ನನಗೆ ಮೋಸ್ಟ್ ಪ್ರಾಬಬ್ಲಿ ನಾನು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಭಾರಿ ಕಮ್ಮಿ. ಸಿಂಗ್ ಮಾಡ್ತೇನೆ, ಚರ್ಚ್ ನಮ್ಮದು ಜಾಯಿಲ್ ಪಿರಿಯರ್ ಅವರ ಕಾಯರ್ ಗ್ರೂಪಲ್ಲಿ ಇದ್ದೇನೆ. 16 years ಇಂದ ಚರ್ಚ್ ಸಿಂಗಿಂಗ್ ಮಾಡ್ತಾ ಇದ್ದೇನೆ. ಮತ್ತು ಐ ಲೈಕ್ ಡಾನ್ಸಿಂಗ್, ಗಾರ್ಡನಿಂಗ್, ವೇರಿಯಸ್ ಕ್ರಾಫ್ಟ್ಸ್ ಎಲ್ಲ ಮಾಡ್ತಾ ಇದ್ದೇನೆ ಟೈಮ್ ಸಿಗುವಾಗ. ಓಕೆ, ನಿಮ್ಮ ಲೈಫಿನ ಒಂದು ಅನ್ಫರ್ಗೆಟೇಬಲ್ ಮೂಮೆಂಟ್ಸ್ ಅನ್ನು 3 ಅನ್ಫರ್ಗೆಟೇಬಲ್ ಮೂಮೆಂಟ್ಸ್ ಯಾವುದಂತ ಕೇಳಿದ್ರೆ ವಾಟ್ ವುಡ್ ಯು ಲೈಕ್ ಟು ಶೇರ್? ಅನ್ಫರ್ಗೆಟೇಬಲ್ ಮೂಮೆಂಟ್ಸ್ ನಾನು ಶೇರ್ ಮಾಡ್ಬೋದು. ನನ್ನ ಹಸ್ಬೆಂಡ್ನ ಸಿಕ್ನೆಸ್ ವಿಷಯ, ಅದು ದ್ಯಾಟ್ ವಾಸ್ ಒನ್ ಅನ್ಫರ್ಗೆಟೇಬಲ್. ಐ ಕಾಂಟ್ ಫರ್ಗೆಟ್ ದ್ಯಾಟ್. ವೆನ್ ಹಿ ಡಯಾಗ್ನೋಸ್ ದ್ಯಾಟ್ ಹಿ ಹ್ಯಾಸ್ ಕ್ಯಾನ್ಸರ್, ಅಂಡ್ ಆ ಸಮಯದಲ್ಲಿ ನಾನು ಒಬ್ಬಳೇ ಇದ್ದೆ, ನನ್ನೊಟ್ಟಿಗೆ ಯಾರು ಇರಲಿಲ್ಲ. ಸೊ ಅದೊಂದು ಮೂಮೆಂಟ್ ನನಗೆ ಶಾಕ್ ಥರ ಇತ್ತು. ಅಂದರೆ ಏನು ಮಾಡೋದು ಇನ್ನು ಮುಂದೆ, ಹೇಗೆ ಆಯಿತು ಅಂತ ಅದು ಒಂದು. ಮತ್ತು ಬೇರೆ ಏನಷ್ಟು ಏನೂ ಇಲ್ಲ. ಸೊ ಇವತ್ತು ಮೈ ಆಟೋಗ್ರಾಫಿ ಆರ್ಜೆ ಎರಲಲ್ಲಿ ಒಂದು ವಿಶೇಷ ವ್ಯಕ್ತಿಯ ಬಗ್ಗೆ ನಾವು ಮಾತಾಡ್ತಿದ್ದೇವೆ ನಾವು. ಯಾಕಂದರೆ ನೋ ಮ್ಯಾಟರ್ ನೀವು ಎಷ್ಟೇ ದೊಡ್ಡ ಅಚೀವರ್ ಆಗಿ, ಎಷ್ಟೇ ದೊಡ್ಡ ಶ್ರೀಮಂತ ಆಗಿ ಅಥವಾ ಶ್ರೀಮಂತ ಆಗದಿರಿ ನೀವು, ನೋ ಮ್ಯಾಟರ್ ನೀವು ಎಷ್ಟೇ ಅವಾರ್ಡ್ಸ್ ಪಡೆದಿರಲಿ, ಎಷ್ಟೇ ನೀವು ಸಾಧಕ ಆಗಿರಲಿ, ಹಸಿವು ಡೈಲಿ ಆಗುತ್ತೆ. ಹಾಗಿರುವಾಗ ಹಸಿವನ್ನು ದೂರ ಮಾಡೋದು, ಹಸಿವಿಗೆ ಒಂದು ನ್ಯಾಯ ಕೊಡೋದು ಕೂಡ ಒಂದು ಸಾಧನೆಯೇ. ಸೊ ಅನೇಕ ವರ್ಷಗಳಿಂದ ಇವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಸೊ ನಾವು ಡಿಸ್ಕಸ್ ಮಾಡಿದಾಗ ನಮ್ಮ ಸ್ಪಂದನ ಟೀಮ್ ಜೊತೆ ಇವತ್ತಿನ ಒಂದು ಮೈ ಆಟೋಗ್ರಾಫಲ್ಲಿ ಒಂದು ವಿಶೇಷ ಅತಿಥಿ ಜೊತೆ ಮಾಡೋಣ, ನಾವು ಅವರ ಮನೆಗೆ ಹೋಗಿ ಮಾಡೋಣ, ಅವ್ರ ಜರ್ನಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಹೇಳುವಾಗ ನಮ್ಮ ಇಡೀ ಟೀಮ್ ಬಂದಿದೆ. ಸೊ ಪ್ರಥಮ ಬಾರಿಗೆ ನಾನು ನಮ್ಮ ಆತ್ಮೀಯರಾದ ಮಿಸ್ಟರ್ XYZ ಸೆಬೆಸ್ಟಿನ್ ನಾನು ಈ ಶೋಗೆ ಇನ್ವೈಟ್ ಮಾಡ್ತೇನೆ. ನಾನು ಐ ರಿಕ್ವೆಸ್ಟ್ ಟು ಪ್ಲೀಸ್ ಬಿ ಪಾರ್ಟ್ ಆಫ್ ದ ಶೋ ಫಾರ್ ಅ ಮಿನಿಟ್, ಪ್ಲೀಸ್ ಕಮ್ ಸರ್. ಸೊ ಐವಿ ಅವರೇ, ಇವತ್ತು ನಿಮ್ಮ ಒಂದು ಜರ್ನಿ ಬಗ್ಗೆ ಹೇಳಿದಾಗ ನಿಮ್ಮನ್ನು ಭೇಟಿಯಾಗಲಿಕ್ಕೆ ನಮ್ಮ ಬಾಸೇ ಬಂದಿದ್ದಾರೆ, ಸೆಬೆಸ್ಟಿನ್ ಅಂತ. ಸೆಬೆಸ್ಟಿನ್ ಅವರ ಇಷ್ಟು ಸಮಯ ಕೂತ್ಕೊಂಡು ಇವರ ಒಂದು ಜರ್ನಿ ಬಗ್ಗೆ ನೀವು ಕೇಳಿದ್ರಿ ನೀವು. ಬಿಕಾಸ್ ಐ ವಾಸ್ ಕೀಪ್ ಮೆನ್ಷನಿಂಗ್, ನೋ ಮ್ಯಾಟರ್ ಎಷ್ಟೇ ದೊಡ್ಡ ಹೆಚ್ಚುವರಿ ಆಗಿರಿ ನೀವು, ಹಸಿವನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಮದ್ದು ಕೂಡ ಇಲ್ಲ ಹಸಿವು ದೂರ ಮಾಡೋಕ್ಕೆ. ಡು ಅಗ್ರಿ ವಿತ್ ಮೀ? ಎಲ್ಲದಕ್ಕೂ ಮದ್ದಿದೆ. ಹೃದಯ ಸರಿ ಮಾಡ್ಬೋದು, ಕಿಡ್ನಿ ಸರಿ ಮಾಡ್ಬೋದು, ಮನಸ್ಸನ್ನು ಕೂಡ ಸರಿ ಮಾಡ್ಬೋದಂತೆ. ಬಟ್ ಹಸಿವನ್ನು ದೂರ ಮಾಡಿ ಆಗುತ್ತಾ? ಸೊ ಕೋವಿಡ್ ಸಂದರ್ಭದಲ್ಲಿ ಇವರು ಅನೇಕರಿಗೆ ಅನ್ನದಾತೆ ಆಗಿದ್ದಾರೆ, ಅನೇಕ ಊಟ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಕೂಡ ನಿಮ್ಮದೇ ಆದ ರೀತಿಯಲ್ಲಿ, ಅದೆಲ್ಲ ಹೇಳೋಕ್ಕಾಗಲ್ಲ ಟಿ ವಿಯಲ್ಲಿ, ರೀತಿಯಲ್ಲಿ ನೀವು ಚಾರಿಟಿ ಮಾಡ್ತೀರಿ ನೀವು. ವಾಟ್ ಯು ವಾಂಟ್ ಟು ಸೇ ಅಬೌಟ್ ಐವಿಸ್ ಜರ್ನಿ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮಗೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಬಂದು ಇವರೊಬ್ಬರೇ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಯಾರಿಗೆ ಅರ್ಹತೆ ಯಾರಿಗಿದೆಯೋ ಅವರಿಗೆ ಅದನ್ನು ತಲುಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಮನೆಗೆ ಬಂದಾಗ ಮನೇಲಿ ಮಕ್ಕಳಿಲ್ಲ, ಅವರ ಹಸ್ಬೆಂಡ್ ಇಲ್ಲ, ಒಬ್ಬರೇ ಇಂಥ ಒಂದು ಚಾರಿಟಿ ಮಾಡೋದಂದರೆ ಅದು ಅಪ್ರಿಷಿಯೇಟ್ ಮಾಡುವಂಥ ವಿಷಯನೇ. ಅದು ತುಂಬ ದೇವರು ತುಂಬ ಪ್ರೀತಿಸುವ, ದೇವರನ್ನು ಪ್ರೀತಿಸುವ ಒಂದು ದೇವರು ಅವರನ್ನು ಪ್ರೀತಿಸುವಂಥ ಒಂದು ದೊಡ್ಡ ಒಂದು ಸೇವೆ ಮಾಡ್ತಾ ಇದೆ. ಅಂದರೆ ಹಸಿವು ಮನುಷ್ಯನಿಗೆ ಇಲ್ಲ ಇದ್ದರೆ ಖಂಡಿತ ಯಾವ ಕೆಲಸ ಮಾಡ್ಬೇಕಂತ ಇಲ್ಲ, ಆರಾಮ್ಸಾಗಿ ನಿದ್ದೆ ಮಾಡಿ ಮಲ್ಕೊಂಡಿರ್ಬೋದು. ಹಸಿವಿದ್ದಾಗ ನಾವು ಹಸುವಿನ ಜೊತೆ ನಾವು ಹೋರಾಡ್ತಿದ್ದೇವೆ. ಹಾಗಾಗಿ ನಾವು ನಮಗೆ ಮನೆ ಬೇಕು, ಜಾಬ್ ಬೇಕು, ಗಾಡಿ ಬೇಕು, ತಿರುಗಾಟ ಬೇಕು, ಕೆಲಸ ಬೇಕಂತ ಅಂದ್ಕೊಳ್ಳೋದು ಹಸಿವಿದ್ದಾಗ ಮಾತ್ರ. ಅದನ್ನು ಹೋಗಾಡಿಸುವ ಒಂದು ಕೆಲಸವನ್ನು ಮೇಡಮ್ ಮಾಡ್ತಾ ಇದ್ದಾರೆ. ಅಪ್ರಿಷಿಯೇಟ್ ಮಾಡೋ ಕೆಲಸ ಒಂದು ಬಹಳ ಖುಷಿಯ ವಿಚಾರ. ಸೊ ಈ ಒಂದು ಶೋನ ಮುಖಾಂತರ, ಈ ಶೋ ಅಲ್ಲಿಯೇ ನಾನು ನಿಮಗೆ ಮನವಿ ಮಾಡ್ತಿದ್ದೇನೆ. ಸೊ ಈ ಮೈ ಆಟೋಗ್ರಾಫ್ ಶೋ ಅಲ್ಲಿ ನಾವು ಅನೇಕ ಸಾಧಕರನ್ನು ನಾವು ಮಾಡ್ತೇವೆ. ನಾವು ಅನೇಕ ಸ್ಪಂದನದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಒಂದು ಸ್ಟಾರ್ಟಪ್ ಥರ, ಅಂದರೆ ಮನೆಯಲ್ಲಿ ಸ್ವ ಉದ್ಯೋಗ ಮಾಡ್ಕೊಂಡಿರೋರನ್ನು ಬಗ್ಗೆ ಕೂಡ ನಾವು ಒಂದು ವಿಶೇಷವಾಗಿ ಜರ್ನಿಯಲ್ಲಿ ಅವರ ಜರ್ನಿ ಬಗ್ಗೆ ನಾವು ತಿಳಿಸೋ ಪ್ರಯತ್ನ ಮಾಡೋಣ. ಬಿಕಾಸ್ ವಿ ಆರ್ ರೀಡಿಂಗ್ ದ್ಯಾಟ್ ತುಂಬ ಜನ ಅನೇಕ ಕಾರಣಗಳಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕೆಲಸ ಸಿಗ್ತಾ ಇಲ್ಲ, ಸಂಬಳ ಇಲ್ಲ, ಲೋನ್ ಕಟ್ಟಕ್ಕಾಗ್ತಾ ಇಲ್ಲ, ವಿ ಡೋಂಟ್ ನೋ, ಅನೇಕ ಕೌಟುಂಬಿಕ ಕಾರಣಗಳಿಗೋಸ್ಕರ ಸುಯಿಸೈಡ್ ಮಾಡ್ತಿದ್ದಾರೆ. ಪ್ರೊಬಾಬ್ಲಿ ನಾನೇನು ಅಂದ್ಕೊಳ್ತಾ ಇದ್ದೇನೆ ಅಂದರೆ, ಇಂಥವರ ಕತೆ, ಇವರದ್ದು ಅನೇಕರಿದ್ದಾರೆ, ಕಥೆಯನ್ನು ತೋರಿಸಿದರೆ ಬಹುಶಃ ಇನ್ಸ್ಪೈರ್ ಆಗಿ ಮೇ ಬಿ
ಈ ಸುಸೈಡ್ ರೇಟ್ ಅನ್ನೋದು ಅಥವಾ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಅನ್ನು ದೂರ ಮಾಡಲಿಕ್ಕೆ ಬಹುಶಃ ಸ್ಪಂದನ ಚಾನೆಲ್ ಮುಖಾಂತರ ನಾವು ಒಂದು ಕಾಣಿಕೆ ಕೊಟ್ಟಾಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ವಾಟ್ ಯು ವಾಂಟ್ ಟು ಸೇ ಅಬೌಟ್ ದಿಸ್? ಖಂಡಿತ ಆಗ್ತದೆ, 100% ಆಗುತ್ತೆ. ಯಾಕೆಂದರೆ ಈಗ ಜಾಬ್ ಇಲ್ಲ, ತುಂಬ ಜನ ಇದ್ದಾರೆ. ಮನೆಯಲ್ಲೇ ಕೂತು ನಾನು ಏನು ಮಾಡಬೇಕು ಅಂತ ನಾವು ತುಂಬ ಆಲೋಚನೆ ಮಾಡೋದು ತುಂಬ ಜನ ಇದ್ದಾರೆ. ಅಂದು ಖಂಡಿತ ಇವರು ಮಾಡುವಂಥ ಕೆಲಸವನ್ನು ಜನಗಳಿಗೆ ತಲುಪಿದರೆ ಅದು ತುಂಬ ಉಪಯೋಗ ಆಗ್ತದೆ, ನಾನು ಖಂಡಿತ ಅನಿಸ್ಕೊಳ್ತಿದ್ದೆ ಹಾಗೆ. ಸೊ ಐ ಹೋಪ್ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಸ್ಟಾರ್ಟ್ಅಪ್ ಮಾಡೋರು ಅನೇಕರು ಬರ್ತಾರೆ, ತುಂಬ ಜನ ಬರ್ತಾರೆ, ಖಂಡಿತ ಬರ್ತಾರೆ. ಬಿಕಾಸ್ ಎಸ್, ಥ್ಯಾಂಕ್ ಯು ಸೆಬಾಸ್ಟಿನ್ ಅವರೇ. ಆ್ಯಂಡ್ ನೀವು ಫಸ್ಟ್ ಟೈಮ್ ಈ ಕಾರ್ಯಕ್ರಮ ನೀವು ಕೂಡ ಬಂದಿದ್ದೀರಾ, ನಿಮ್ಮದು ಕೂಡ ಲಾಂಚ್ ಆಯಿತು. ಐ ಹೋಪ್ ಮುಂದೆ ಕೂಡ ನೀವು ಬರ್ತಾ ಇರಿ ಆ್ಯಂಡ್ ನಿಮ್ಮ ಸಪೋರ್ಟು ಎಲ್ಲ ಪ್ರತಿಭೆಗಳಿಗೆ ಇರಲಿ ಅಂತ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೆಬಾಸ್ಟಿನ್. ಎಲ್ಲ ಸಪೋರ್ಟ್ ಇರ್ತೇನೆ ನಿಮಗೂ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಸೆಬಾಸ್ಟಿನ್ ಅವರ ಒಂದು ಅಭಿಪ್ರಾಯ ಏನಂದರೆ, ಇಂತಹ ಒಂದು ಸ್ಟಾರ್ಟಪ್ಗಳಿಗೆ ನಾವು ಸ್ಪಂದನ ಚಾನಲ್ ಒಂದು ಬೆಂಬಲ ಹಿಂದೆನೂ ಕೊಡ್ತಾ ಇತ್ತು, ಮುಂದೆನೂ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಐವಿಸ್ ಕಿಚನ್ನ ಐವಿ ಅವರ ಜೊತೆ ಒಂದು ಅವರ ಹೆಗಲು ಕೊಟ್ಟು ಕೈಗೆ ಕೈ ಕೊಟ್ಟು ಸಾಥ್ ನೀಡ್ತಿರುವಂತಹ ದಿಲ್ಫೀಜಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನು ಕೂಡ ವೆಲ್ಕಮ್ ಮಾಡ್ತಿದ್ದೆ. ದಿಲ್ಫೀಜಾ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಮತ್ತು ಐವಿ ಅವರ ಪರಿಚಯ ಹೇಗಾಯಿತು? ಅವರು ನಮಗೆ ಒಬ್ಬರು ಪರಿಚಯ ಮಾಡಿ ಕೊಟ್ಟಿದ್ರು, ಮತ್ತು ಅವರು ನನಗೆ ಸ್ವಲ್ಪ ಆರ್ಡರ್ಸ್ ಎಲ್ಲ ಕೊಡ್ತಾ ಇದ್ರು. ಅಂದರೆ ಇವರು ನನಗೆ ಆರ್ಡರ್ಸ್ ತೆಗಿಸಿ ಕೊಡ್ತಾ ಇದ್ರು. ಹಾಗೆ ಅಲ್ಲಿಂದ ಪರಿಚಯ ಒಂದು 4 years ಆಯಿತು. ಈಗ ನಾನು ಮತ್ತೆ ಅವರು ಒಳ್ಳೆ ಈಗ ಬೆಸ್ಟ್ ಫ್ರೆಂಡ್ಗಿಂತ ಜಾಸ್ತಿ ಇದ್ದೇವೆ. ಸೊ ನೀವು ಬಿರಿಯಾನಿಯಲ್ಲಿ ಸ್ಪೆಷಲೈಸೇಷನ್. ಸೊ ಇತ್ತೀಚೆಗೆ ನೀವು ಒಂದು ವಿಡಿಯೋ ಮಾಡಿದ್ರಿ, ನಿಮ್ಮ ಒಂದು ಬಿರಿಯಾನಿ ಅದು ಮನೆಯಲ್ಲೇ ಮಾಡಿದ್ದು. ಅದು ಆಲ್ಮೋಸ್ಟ್ ಲಕ್ಷಗಟ್ಟಲೆ ವ್ಯೂಸ್ ಬಂದಿದೆ, ತುಂಬ ವೈರಲ್ ಆಗಿದೆ, ಎಷ್ಟೊಂದು ಕಾಲ್ ಬರ್ತಾ ಇದೆ. ಸೊ ಹೇಗೆ ಈ ಜರ್ನಿ ಬಗ್ಗೆ ಹೇಗೆ ಇದೆಲ್ಲ ಸಾಧ್ಯವಾಯಿತು? ಅದು ಏನು ಪ್ಯಾಕ್ ಅದು ಹೇಳ್ಬೋದು ಸ್ವಲ್ಪ? ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಹೆದರಿಕೆ ಇತ್ತು. ಮತ್ತೆ ಇದ್ದಾರಲ್ಲ ನಮ್ಮ ಮೇಡಮ್, ಯಾವುದಕ್ಕೂ ಸಹ ಹೆದರುದಿಲ್ಲ. ಅವರು ನೋಡುವ ನಾವು ಮಾಡುವ ಹೇಳ್ತಾರೆ. ಹಾಗೆ ಅವರೊಂದು ಧೈರ್ಯ ಕೊಡುವಾಗ ನನಗೆ ಸಹ ಅದು ಧೈರ್ಯ ಬರ್ತದೆ. ಓಕೆ, ನಾವು ಟ್ರೈ ಮಾಡುವ ಅಂತೇಳಿ. ಹಾಗೆ ಒಂದು ದೊಡ್ಡ ಬಾಕ್ಸ್ ನಾವೇ ಮಾಡಿ ಎಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಾವೆಲ್ಲ ತಿಂದು ಸಹ ನೋಡಿದ್ದೆವು. ಅಂದರೆ ನಾವು 10 ಮೆಂಬರ್ಸ್ ಹೇಳುವಾಗ 10 ಮೆಂಬರ್ಸಿಗೆ ಆಗ್ತದ ಇಲ್ಲ ಅಂತ ಸಹ ನಾವು ನೋಡಬೇಕಲ್ಲ. ಹಾಗೆ ಒಂದು 10-12 ಜನ ತಿನ್ನಲಿಕ್ಕೆ ಆಯಿತು. ಹಾಗೆ ಬಿರಿಯಾನಿ. ಸೊ ಓಕೆ, ಸೊ ನಿಮ್ಮನ್ನು ಈ ಶೋಗೆ ಒಂದು ಇನ್ವೈಟ್ ಮಾಡೋ ಉದ್ದೇಶ ಏನಂದರೆ, ಬಿಕಾಸ್ ನೀವು ಆ್ಯಸ್ ಅ ಲೇಡಿಯಾಗಿ ನೀವು ತುಂಬ ಟೈಮಿಂದ ಬಿರಿಯಾನಿ ಮಾಡೋದಾಗಲಿ ಏನಾದರೂ ಮಾಡಿಕೊಂಡು ನೀವು ಜೀವನ ತೆಗಿತಾ ಇದ್ದೀರಿ ನೀವು. ಸೊ ಅನೇಕರು ಇದ್ದಾರೆ, ಅವರಿಗೆ ಉದ್ಯೋಗದ ಸಮಸ್ಯೆ, ಮಾನಸಿಕ ಆರೋಗ್ಯ ಸಮಸ್ಯೆ, ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಕೆಲವರಿಗೆ ಲೋನ್ ಕಟ್ಟೋಕ್ಕಾಗದೆ ಬೇರೆ ಬೇರೆ ಕಾರಣಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಿರುವಾಗ ನೀವು ಒಂದು ಏನು ಮೆಸೇಜ್ ಕೊಡಲಿ ಇಷ್ಟಪಡ್ತೀರಾ ನೀವು? ಪ್ಲೀಸ್ ಸ್ಟ್ರಗಲ್ ಮಾಡಿ, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿ. ಈಗ ಎಷ್ಟೋ ಜನರಿದ್ದಾರೆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ, ಪ್ರಾಯ ಆದವರಿಗೆ ನೋಡ್ಕೊಳ್ಳಿಕ್ಕೆ ಜನ ಕೇಳ್ತಾರೆ, ನರ್ಸ್ ಹಾಗೆ ನೋಡ್ಕೊಳ್ಳಿಕ್ಕೆ ಕೇಳ್ತಾರೆ, ಕುಕ್ಕಿಂಗಿಗೆ ಕೇಳ್ತಾರೆ. ನನಗೆ ದಿನಕ್ಕೆ ಒಂದು 5-10 ಕಾಲ್ ಬರ್ತದೆ. ನಮಗೆ ಯಾರಾದರೂ ಕುಕ್ ಇದ್ದಾರಾ, ಕ್ಲೀನಿಂಗಿಗೆ ಜನ ಇದ್ದಾರಾ, ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಇದ್ದಾರಾ, ಅಜ್ಜಿಯನ್ನು ನೋಡ್ಕೊಳ್ಳಿಕ್ಕೆ ಇದ್ದಾರಾ. ಇಲ್ಲಿ ತುಂಬ ಕೆಲಸ ಇದೆ. ಇವನ್ ನಮ್ಮ ಮ್ಯಾಂಗ್ಳೂರಲ್ಲಿ ಕೆಲಸ ತುಂಬ ಇದೆ. ನಮಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ 100% ಮಾಡ್ಬೋದು. ನಾನು ಸಹ ಒಂದು ಟೈಮಲ್ಲಿ ನಾನು 6 ಕಡೆ ಹೋಗಿ ಬೇರೆ ಬೇರೆ ಮನೆಯವರದ್ದು ಕುಕ್ಕಿಂಗ್ ಮಾಡಿ ನಾನು ಬಂದು ಮಾಡ್ತಾ ಇದ್ದೆ. ಈಗ ನಾನು ಸ್ವಲ್ಪ ಕಟ್ ಡೌನ್ ಮಾಡಿ ಕುಕ್ಕಿಂಗ್ ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇದ್ದೆ. ಇವತ್ತು ನೀವು ತುಂಬಾ ಫೇಮಸ್ ಆಗಿದ್ದೀರಿ, ಇಷ್ಟೊಂದು ಕಾಲ್ಸ್ ಬರ್ತಾ ಇದ್ರಿ, ನಿಮಗೆ ಹೇಗೆ ಅನಿಸ್ತಾ ಇದೆ ನಿಮಗೆ? ಸ್ಟಾರ್ ಫೀಲಿಂಗ್ ಈಗ. ಹೌದಾ? ಆಗಲಿ, ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಸ್ಪೆಷಲ್ ಶೋ ನಮ್ಮದು. ಇವತ್ತು ಮೈ ಆಟೋಗ್ರಾಫಲ್ಲಿ, ಯಾಕಂದರೆ ಚೇಂಜ್ ಬೇಕಂತ ಹೇಳ್ತಾರೆ, ಅದಕ್ಕೋಸ್ಕರ ಕಂಪ್ಲೀಟ್ ಚೇಂಜ್ ಮಾಡಿ ಇವತ್ತಿನ ಶೋ ಪ್ರೆಸೆಂಟ್ ನಾವು ಮಾಡಿದೆವು. ಇವಾಗ ಫಾರ್ ಎ ಚೇಂಜ್, ಇವಾಗ ಮನುಷ್ಯನ ಕೆಲವರು ಹೇಳ್ತಾರೆ ನಾಲಿಗೆ ರುಚಿ ಜಾಸ್ತಿ ಕಮ್ಮಿ ಆಗಿದೆ, ಜಡ್ಡು ಹಿಡಿದಾಗ ಆಗ್ತದೆ, ಟೇಸ್ಟ್ ಇಲ್ಲ ಅಂತ ಹೇಳಿಕೊಂಡು. ಫಾರ್ ಎ ಚೇಂಜ್ ನಾಲಿಗೆಗೆ ಟೇಸ್ಟ್ ಬರಲಿಕ್ಕೆ ಸಡನ್ನಾಗಿ ರೆಡಿ ಆಗುವಂಥ ಡಿಶ್ಗಳು ಯಾವುದು? ಸಡನ್ನಾಗಿ ರೆಡಿ ಆಗೋದಾ? ಬಿಸಿನೀರು ಮಾತ್ರ ಅಲ್ಲ, ಮತ್ತೆ ಸೂಪ್ಸ್ ಆಗ್ಬೋದು. ಸೂಪ್ ಯಾವ ಸೂಪ್ ಇಸ್ ಬೆಟರ್? ಚಿಕನ್ ಸೂಪ್, ಎಗ್ ಸೂಪ್, ಟೊಮೆಟೊ ಸೂಪ್ ವಿತ್ ಸ್ವಲ್ಪ ಸ್ಪೈಸ್ ಎಲ್ಲ ಹಾಕಿ ಮಾಡಿದರೆ ಟೇಸ್ಟ್ ಬರ್ತದೆ ಜ್ವರ ಬಂದವರಿಗೆ, ಅದರ ಸಿಕ್ ಪೇರ್ಸನ್ಗೆ ಎಲ್ಲ. ಸೊ ಇಲ್ಲದಿದ್ದರೆ ಹೆಚ್ಚಿನ ಅಂಶ ಗಂಜಿ ಮತ್ತು ಪಿಕಲ್. ಸೂಪರ್. ನಮ್ಮದು ಪಿಕಲ್ ಇದು ಸಹ ಬಿಸ್ನೆಸ್ ಇದೆ, ಅದು ಸಹ ನಾವು ಮಾಡ್ತೇವೆ. ನೋಡಿ, ಈಗ ನಿಮಗೆ ಒಂದು ಟಾಸ್ಕ್ ಕೊಡ್ತೇನೆ, ಒಂದೊಂದು ಕಾಯಿಲೆಗೆ ಒಂದೊಂದು ರೆಸಿಪಿ ಸಜೆಸ್ಟ್ ಮಾಡ್ಬೇಕು ನೀವು. ಇವಾಗ ನಮ್ಗೆ ಜಾಸ್ತಿ ಶೀತ ಮತ್ತು ಕೆಮ್ಮು ಮತ್ತೆ ಹೆಚ್ಚು ಜ್ವರ ಬರ್ತದೆ, ಅದಕ್ಕೆ ಯಾವ ಡಿಶ್ ಬೆಟರ್? ಅದಕ್ಕೆ ನಾನು ಒಂದು ಪೆಪ್ಪರ್ ಸೂಪ್ ಮಾಡ್ತಾ ಇದ್ದೇನೆ. ಪೆಪ್ಪರ್ ಸೂಪ್ ಆನಿಯನ್ ಎಲ್ಲ ಹಾಕಿ, ಪೆಪ್ಪರ್ ಪೌಡರ್ ಹಾಕಿ, ಅದು ಊಟದ ಜೊತೆಗೆ ಜಸ್ಟ್ ಕುಡಿಯುವ ಹಾಗೆ, ತಿಳಿ ಸಾರು ಹೇಳ್ತಾರೆ,
ಅದು ಒಳ್ಳೆಯದಾಗ್ತದೆ. ಅದು ಒಳ್ಳೆಯದಾಗ್ತದೆ. ಸೊ ಇಫ್ ಸಂಬಡಿ ಈಸ್ ಹ್ಯಾವಿಂಗ್ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಎಲ್ಲ ಇರುತ್ತೆ, ಅವರಿಗೆಲ್ಲ ಹಾರ್ಟ್ ಅದು ಇರುತ್ತೆ, ಅವ್ರಿಗೆ ಏನು ಬೆಟರ್, ಯಾವ ಡಿಶ್? ಕೊಲೆಸ್ಟ್ರಾಲ್ ಇದ್ದವರಿಗೆ ಹೆಚ್ಚಿನ ಅಂಶ ಫ್ಯಾಟ್ ತಿನ್ಲಿಕ್ಕೆ ಇಲ್ಲ, ರೆಡ್ ಮೀಟ್ ತಿನ್ನಬಾರ್ದು, ಚಿಕನ್ ತಿನ್ಬಹುದು, ಸ್ಕಿನ್ ಔಟ್. ಫಿಶ್ ಇಸ್ ಬೆಸ್ಟ್. ಫಿಶ್ ಅಲ್ಲಿ ಅದು ಸಹ ದೊಡ್ಡ ಫಿಶ್ ಎಲ್ಲ ತಿನ್ಲಿಕ್ಕಿಲ್ಲ, ಪ್ರಾನ್ಸ್, ಅಂಜಲ್ ಅದೆಲ್ಲ ತಿನ್ಲಿಕ್ಕಿಲ್ಲ. ನಾರ್ಮಲ್ ನಮ್ದು ಬೊಲಂಜೀರ್, ಬೂತಾಯಿ ಎಲ್ಲ ಇರ್ತದಲ್ಲ, ಅದೆಲ್ಲ ತಿನ್ಬಹುದು. ಓಕೆ. ಸಾಮಾನ್ಯವಾಗಿ ಎಲ್ಲರಿಗೆ ಮಸಲ್ ಕ್ಯಾಚ್, ಮಸಲ್ ಪೇನ್ ಎಲ್ಲ ಇರುತ್ತೆ ಸಾಮಾನ್ಯವಾಗಿ. ಸೊ ವಾಟ್ ಈಸ್ ಡಿಶ್ ಯು ಪ್ರಿಫರ್ ಫಾರ್ ದೆಮ್? ಅದನ್ನ ಅಂತ ಆರ್ಡರ್ ಏನು ಬರಲಿಲ್ಲ. ಹೌದು, ಮಸಲ್ ಕ್ಯಾಚ್ ಇದ್ದವರಿಗೆ ಫುಡ್ ಅಂತ ಏನು ಇಲ್ಲ, ಎಕ್ಸಸೈಸಸ್ ಮಾಡಬೇಕು ಅಷ್ಟೇ. ಮತ್ತೆ ಬನಾನಾ ತಿಂದ್ರೆ ಒಳ್ಳೇದು ಹೇಳ್ತಾರೆ ಮಸಲ್ ಕ್ಯಾಚ್. ಬನಾನಾ ತಿಂದ್ರೆ ಕೆಲವರಿಗೆ ಅದು ಸ್ಟಮಕ್ ಪ್ರಾಬ್ಲಮ್ ಇದ್ರೆ ಯಾವ್ದು ಬೆಟರ್? ಅಪ್ಸೆಟ್ ಆಗುದಾ ನೀವು ಹೇಳೋದು, ಡೈರಿಯಾ ಟೈಪ್ ಹಾಗೆ. ಆ ಟೈಮಲ್ಲಿ ಕರ್ಡ್ ರೈಸ್ ಇಸ್ ದ ಬೆಸ್ಟ್ ಒನ್ ಹೇಳೋದು. ಆದರೆ ನಾನು ಅದೆಲ್ಲ ಏನು ಮಾಡೋದಿಲ್ಲ, ನಾನು ನನ್ನ ನಾರ್ಮಲ್ ಫುಡ್ಡೇ ತೆಗೆದುಕೊಳ್ಳೋದು. ಯಾಕೆಂದರೆ ನಮಗೆ ಸಿಕ್ನೆಸ್ ಇದು ಥಿಂಕ್ ಮಾಡಲಿಕ್ಕೆ ಟೈಮ್ ಇಲ್ಲ. ನಾವು ಸಿಕ್ಕಿದ್ರೆ ಸಹ, ಈಗ ಇವತ್ತು ಸಿಕ್ಕಿದ್ದೇವೆ, ಆದರೆ ಸಾಯಂಕಾಲ ಆರ್ಡರ್ ಇದ್ದರೆ ನಾವು ಅದು ಫಿನಿಶ್ ಮಾಡಿ ಕೊಡ್ಲೇಬೇಕು. ಓಕೆ. ಇವಾಗ ಮನೆಯಲ್ಲಿ ಗಂಡ ಮತ್ತು ಹೆಂಡತಿಗಳಿಗೆ ಗಲಾಟೆ ಆದ್ರೆ ಉಂಟಲ್ಲ, ಈಗ ಗಂಡನಿಗೆ ಸಮಾಧಾನ ಮಾಡ್ಲಿಕ್ಕೆ ಅಥವಾ ಹೆಂಡತಿಗೆ ಸಮಾಧಾನ ಮಾಡ್ಲಿಕ್ಕೆ ಯಾವ ಡಿಶ್ ಇಂಪಾರ್ಟೆಂಟ್? ಅದು ಆ ಹೆಂಡತಿಗೆ ಮೇನ್ ಗೊತ್ತಿರಬೇಕು, ತನ್ನ ಗಂಡನಿಗೆ ಯಾವ ಡಿಶ್ ತುಂಬಾ ಒಳ್ಳೇದಾಗ್ತದೆ. ಅದು ಡಿಶ್ಗಿಂತ ಇಬ್ಬರ ಮಧ್ಯದಲ್ಲಿ ಸ್ವಲ್ಪ ಪೇಷನ್ಸ್ ಇದ್ರೆ ಅದು ಒಳ್ಳೆ ಮದ್ದು. ಅಲ್ಲ, ಕುಕಿಂಗ್ ಅದು ಬೇರೆ ಡಿಶ್ ಅಲ್ಲಿ ಮಾತಾಡುವ. ಹಸ್ಬೆಂಡಿಗೆ ಯಾವುದು ಲೈಕ್ ಇದ್ದದೆ ಅದು ಮಾಡಿ ಕೊಟ್ರೆ ಒಳ್ಳೇದು. ಅದು ಸಹ ಆಗದಿದ್ರೆ ಮತ್ತೆ ಬೇರೆ ದಾರಿ ಏನಿಲ್ಲ. ಯು ಹ್ಯಾವ್ ಟು ಇಗ್ನೋರ್. ಓಕೆ. ಈಗ ಕೆಲಸ ಮಾಡುವ ಜಾಗದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಯಾರು ಕಿರಿಕಿರಿ ಮಾಡುವವರು ತುಂಬಾ ಜಾಸ್ತಿ ಇದ್ರೆ ಅದು ಅಂದ್ರೆ ಸೊ ಅವರಿಗೆ ಸ್ವಲ್ಪ ಕಾಮ್ ಮಾಡಿ ಇಡ್ಲಿಕ್ಕೆ, ಕೂಲ್ ಇಡ್ಲಿಕ್ಕೆ ಮತ್ತೆ ಇಂಪ್ರೆಸ್ ಮಾಡ್ಲಿಕ್ಕೆ, ಸ್ವಲ್ಪ ಜಾಸ್ತಿ ಸ್ಯಾಲರಿ ಕೊಡ್ಲಿಕ್ಕೆ, ಇಂಪ್ರೆಸ್ ಮಾಡ್ಲಿಕ್ಕೆ ಯಾವ ಡಿಶ್ ಇಂಪಾರ್ಟೆಂಟ್? ನನಗೆ ಅಂದ್ರೆ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ, ನನ್ನ ಹತ್ರ ಅಷ್ಟು ಜನ ಇಲ್ಲ, ನಾನು ಒಬ್ಬಳೇ ಇರೋದು. ಕೆಲವೊಮ್ಮೆ ನಮ್ಮ ಭಾವ ಮತ್ತು ಅಕ್ಕ ಬರ್ತಾರೆ, ಆದ್ರೆ ನಾವು ಜೋಕ್ಸ್ ಮಾತನಾಡ್ತೇವೆ. ಡಿಶ್ ಬಗ್ಗೆ ಅಂತ ಅವರಿಗೆ ನಮ್ಗೆ ಪೋಕ್, ನಾನು ಯಾವ್ದು ಡಿಶ್ ಪ್ರಿಪೇರ್ ಮಾಡ್ತೇನಲ್ಲ ಅದು ನಾವು ಅವರಿಗೆ. ಐಸ್ ಕ್ರೀಮ್ ಇಸ್ ಬೆಟರ್ ಅನಿಸುತ್ತಲ್ಲ. ಐಸ್ ಕ್ರೀಮ್ ಸ್ಟ್ರೆಸ್ ಕಡಿಮೆ ಆಗ್ತದೆ. ಇಲ್ಲದ್ರೆ ಅವರಿಗೆ ಏನಾದ್ರು ಜ್ಯೂಸ್ ಮಾಡಿ ಕೊಡ್ತೇನೆ ಕಿರಿಕಿರಿ ಆದ್ರೆ. ಇಲ್ಲದಿದ್ರೆ ನಾನು ಅವ್ರಿಗೆ ಮೊದಲೇ ಹೇಳ್ತೇನೆ, ನಾನು ನಿಮ್ಗೆ ಈ ಡಿಶ್ ಅಲ್ಲಿ ನಿಮ್ಗೆ ಸ್ವಲ್ಪ ಕೊಡ್ತೇನೆ ಅಂತ ಹೇಳಿ. ಅದೊಂದು ಅವರಿಗೆ ಆಸೆ ಇರ್ತದಲ್ಲ, ಹಾಗೆ ಅವರು ಕಿರಿಕಿರಿ ಮಾಡುದಿಲ್ಲ. ಕೆಲವರು ಹೇಳ್ತಾರೆ ಇವಾಗ ತುಂಬಾ ಅಂದ್ರೆ ಕೋಪ ಜಾಸ್ತಿ ಇರುವವರಿಗೆ, ಅಂದ್ರೆ ಇರಿಟೇಷನ್ ಆದ್ರೆ ಚಾಕ್ಲೇಟ್ಸ್ ಅಂಡ್ ಐಸ್ ಕ್ರೀಮ್ ಜ್ಯೂಸ್ ಕುಡಿಬೇಕಂದ್ರೆ ಅದು ನನಗೆ ಸರ್. ಹೌದು, ನನಗೆ ಸ್ಟ್ರೆಸ್ ಆದ್ರೆ ಇಲ್ಲ ಸ್ಯಾಡ್ ಆದ್ರೆ ಚಾಕ್ಲೇಟ್ ತಿಂತೇನೆ. ಓಕೆ. ಒನ್ಸ್ ಇನ್ ಅ ವೈಲ್, ದಿನಾಲಲ್ಲ. ಒನ್ಸ್ ಇನ್ ಅ ವೈಲ್. ಓಕೆ. ಇನ್ನೊಂದು ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಸಮ್ಟೈಮ್ಸ್ ಏನಂದರೆ ನಾವು ಲೈಫಲ್ಲಿ ತುಂಬ ನಿರೀಕ್ಷೆ ಇಟ್ಟಿರ್ತೇವೆ ನಾವು, ನನಗೆ ಒಂದು ಇಲ್ಲಿ ಜಾಬ್ ಆಗುತ್ತೆ ಅಥವಾ ಇಲ್ಲಿ ನಾನು ಹೋಗಬೇಕು ಅಂತ, ವರ್ಕೌಟ್ ಆಗಲ್ಲ, ವಿ ಫೀಲ್ ವೆರಿ ಡಿಪ್ರೆಸ್ಡ್. ಆ ಟೈಮಲ್ಲಿ ಯಾವ ಫುಡ್ ತಿಂದರೆ ಒಳ್ಳೆಯದು? ಡಿಪ್ರೆಷನ್ಗೆ ಬೆಸ್ಟ್ ಈ ಸ್ವೀಟ್ಸ್. ಸ್ವೀಟ್ಸ್ ನಾನು ತಿನ್ನೋದು ಹಾಗೆ, ನಾನು ಬೇರೆಯವರು ಸಹ ನಾನು ಕೇಳಿದ್ದೇನೆ, ಒಂದು ಚಾಕ್ಲೇಟ್ ಏನಾದರೂ ತಿಂದರೆ ಶುಗರ್ ಲೆವೆಲ್ ಲೋ ಅಂತ ಆಗ್ತದೆ ಆ ಟೈಮಲ್ಲಿ ಡಿಪ್ರೆಷನ್ ಆಗುವಾಗ, ಒಂದು ಚಾಕ್ಲೇಟ್ ತಿನ್ನಿ ಸರಿ ಆಗ್ತದೆ. ಮನೇಲಿ ಏನಿಲ್ಲದೆ ಸಕ್ಕರೆ ಇರ್ತದಲ್ಲ, ಬೆಲ್ಲ ಇರ್ತದೆ, ಒಂದು ತುಂಡು ಹಾಕಿ. ಸೊ ನೋಡಿ, ಅನೇಕ ಸಮಸ್ಯೆಗಳಿರುತ್ತೆ. ನೀವು ತಿನ್ನುವ ಒಂದು ಡಿಶ್, ನೀವು ತಿನ್ನುವ ಊಟ ವಿಲ್ ಗಿವ್ ದ ಲಾಟ್ ಆಫ್ ಸ್ಟ್ರೆಸ್ ರಿಲೀಫ್ ಕೊಡುತ್ತೆ. ಅದಕ್ಕೋಸ್ಕರ ಹೊಟ್ಟೆ ಅನ್ನೋದು ಡಸ್ಟ್ಬಿನ್ ಅಲ್ಲ, ಇಟ್ ಈಸ್ ನಾಟ್ ಡಸ್ಟ್ಬಿನ್. ಬೇಕಾಬಿಟ್ಟು ತಿನ್ನೋದಲ್ಲ, ನಿಮ್ಮ ಜೀವಕ್ಕೆ ಏನು ಬೇಕು, ನಿಮ್ಮ ರುಚಿಗೆ ಏನು ಬೇಕು ಅದನ್ನು ತಿನ್ನಿ, ಹೆಲ್ದಿ ಆಗಿರಿ ಆ್ಯಂಡ್ ಖುಷಿಯಾಗಿರಿ ಅಂತ ಹೇಳ್ತಾ, ಸೊ ವಿಷಯ ಇಷ್ಟೇ. ನಮ್ಮ ಸ್ಪಂದನ ಚಾನಲ್ ಅನೇಕ ರೀತಿಯಲ್ಲಿ ಅನೇಕರಿಗೆ ಉತ್ತೇಜನ ಕೊಡ್ತಾ ಇದೆ, ಅನೇಕರಿಗೆ ಸಪೋರ್ಟ್ ಮಾಡ್ತಾ ಸ್ಟಾರ್ಟಪ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ಹೆಚ್ಚು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮ ಶೇರ್ ಮಾಡಿ. ಯಾಕಂದರೆ ನೆವರ್ ನೋ, ಯಾರೋ ಒಬ್ಬರಿಗೆ ಒಂದು ದಾರಿ ತೋರಿಸ್ತಾ ಇದೆ, ಯಾರೋ ಒಬ್ಬರಿಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದೆ ಕಾರ್ಯಕ್ರಮ, ನಮ್ಗೆ ಗೊತ್ತಿರಲ್ಲ ಅಲ್ವಾ. ಸೊ ಐವಿ ಅವರೇ, ಓವರಾಲ್ ನಿಮ್ಮ ಜರ್ನಿಯಲ್ಲಿ ಈ ಒಂದು ಎಷ್ಟು ವರ್ಷ ಆಯ್ತು ಕುಕಿಂಗ್ ಸ್ಟಾರ್ಟ್ ಮಾಡಿ ನೀವು? 12 ಇಯರ್ಸ್. ಒಂದ್ಸಲ ಹಿಂದೆ ತಿರುಗಿ ನೋಡುವಾಗ ನಿಮಗೆ ಖುಷಿ ಆಗುತ್ತಾ, ಖುಷಿ ಆಗದಿರೋದಿಲ್ವಾ? ತುಂಬಾ ಖುಷಿ ಆಗ್ತದೆ. ಯಾಕೆಂದರೆ ನಾನು ತುಂಬ ಈ ಕುಕಿಂಗಲ್ಲಿ ತುಂಬ ಅಚೀವ್ಮೆಂಟ್ ಮಾಡಿದ್ದೇನೆ. ಫಸ್ಟ್ ಆಫ್ ಆಲ್ ಒಳ್ಳೆ ಕಸ್ಟಮರ್ಸ್ ಸಿಕ್ಕಿದ್ದಾರೆ, ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ, ಒಳ್ಳೆ ಕಾಮೆಂಟ್ಸ್ ಇದೆ, ತುಂಬ ಫ್ರೆಂಡ್ ಸರ್ಕಲ್ ಆದರು. ಮತ್ತು ನಾನು ಈ ನನ್ನ ಫೀಲ್ಡಿನಿಂದ ನನ್ನ ಕಿಚನ್ನೊಳಗೆ ತುಂಬ ಮಂದಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇನೆ. ಕೆಲವು ವಸ್ತು ನನಗೆ ಮಾಡಲಿಕ್ಕೆ ಗೊತ್ತಿದ್ರು ನಾನು ಏನು ಮಾಡ್ತೇನೆ, ನನ್ನ ಗ್ರೂಪಲ್ಲಿ ಕೆಲವು ಫ್ಯಾಮಿಲೀಸಲ್ಲಿ ಮಾಡುವವರಿದ್ದೆ, ಅವರಿಗೆ ಕೊಡ್ತೇನೆ ಅದು ಆರ್ಡರ್. ಅಟ್ಲೀಸ್ಟ್ ಅವರಾದರೂ ಅದು
ಯೂಸ್ ಮಾಡಿ. ಇದಕ್ಕೆ ಇಡ್ಲಿ ದೋಸೆಗೆ ನಮ್ಮ ನೇಬರ್ ಇದ್ದಾರೆ, ಅವರು ಮಾಡ್ತಾರೆ, ಅವರಿಗೆ ಕೊಡ್ತೇನೆ. ಶೇಮಿಗೆ ಮಾಡಲಿಕ್ಕೆ ಇನ್ನೊಬ್ಬ ಹೆಂಗಸಿದ್ದಾರೆ. ಹಾಗೆ ಎಲ್ಲರನ್ನೂ ತೆಗೆದುಕೊಂಡು ಇದನ್ನು ನಡೆಸ್ತಾ ಇದ್ದೇನೆ. ಫ್ಯಾಂಟಾಸ್ಟಿಕ್. ತುಂಬ ಮಂದಿಗೆ ಒಂದು ಚಾನ್ಸ್ ಕೊಟ್ಟಿದ್ದೇನೆ, ಇಲ್ಲ ಅಂತ ಇಲ್ಲ. ಇನ್ನೂ ಬೇಕಾದ್ರೂ ಕೊಡ್ತೇನೆ. ನಾನು ಹೇಳಿದ್ದೇನೆ, ಯಾರಿಗೂ ನಾನು ಸಪೋರ್ಟ್ ಮಾಡ್ತೇನೆ, ನಾನು ರೆಡಿ ಇದ್ದೇನೆ. ಯಾವುದು ಓಕೆ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ, ಲೈವ್ ಆಗಿ ಕೇಳೋದು ನಾನು. ಓಕೆ, ಹೇಳಿ. ಇಮಿಡಿಯೇಟ್ ಅಲ್ಲದಿದ್ರು ಕೂಡ ಇನ್ ಫ್ಯೂಚರಲ್ಲಿ ನಿಮ್ಮದೇ ಆದ ಒಂದು ಶೋ, ಅಂದರೆ ನೀವೇ ಹೋಸ್ಟ್ ಮಾಡಿಕೊಂಡು ಆ್ಯಂಡ್ ನೀವೇ ಅಡಿಗೆ ಮಾಡಿಕೊಂಡು ಪ್ರತಿದಿನ ಅಲ್ಲದೆ ವಾರಕ್ಕೆ ಒಂದಿನ ಕೂಡ ನೀವೇ ಹೋಸ್ಟ್ ಮಾಡಿಕೊಂಡು ಐವೀಸ್ ಕಿಚನ್ ಪ್ರೆಸೆಂಟ್ಸ್ ಐವೀಸ್ ಕುಕಿಂಗ್ ಅಂತ ಹೇಳಿಕೊಂಡು ಮಾಡಲು ನೀವು ತಯಾರಿದ್ದೀರಾ? ಇದ್ದೇನೆ. ಆದರೆ ಮೋಸ್ಟ್ಲಿ ನನಗೆ ನಾನು ಹಾನೆಸ್ಟ್ಲಿ ಹೇಳೋದು, ನಮ್ಮದು ಸೇಲ್ ಇರುವ ಡಿಶಸ್ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾಕೆಂದರೆ ನಾವು ಮಾಡಿದರೆ ನಮ್ಮ ಬಿಸ್ನೆಸ್ಸಿಗೆ ಅದು ಪೆಟ್ಟಾಗ್ತದೆ. ಮತ್ತು ನನ್ನ ಪ್ರಕಾರ ಈಚ್ ಆ್ಯಂಡ್ ಎವ್ರಿ ಶೆಫ್ ಅದು ಶೋ ಮಾಡ್ತಾರೆ, ಆದರೆ ಅವರು ಒಂದಲ್ಲ ಇಂಗ್ರೀಡಿಯೆಂಟ್ಸ್ ಅದು ಫಾಲೋ ಮಾಡ್ತಾರೆ. ದಟ್ ಈಸ್ 100% ಕರೆಕ್ಟ್. ಯಾರು 100% ಹೇಳೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನಾನು ಕೆಲವೊಮ್ಮೆ ವಿಡಿಯೋಸ್ ನೋಡಿ ಟ್ರೈ ಮಾಡ್ತೇನೆ, ಟ್ರೈ ಮಾಡಿದವರ ಪಿಕ್ಚರ್ಸ್ ನೋಡ್ತೇನೆ, ಅದು ಕರೆಕ್ಟ್ ಕಲರ್ ಇರುವುದಿಲ್ಲ, ಕರೆಕ್ಟ್ ಫ್ಲೇವರ್ ನಮಗೆ ಗೊತ್ತಾಗೋದಿಲ್ಲ, ನಾವು ಟೇಸ್ಟ್ ಮಾಡಿದರೆ ಗೊತ್ತಾಗ್ತದೆ ಅಷ್ಟೇ. ಸೊ ನನಗೆ ಅಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನನ್ನದು ಸೇಲ್ ಅಲ್ಲದದ್ದು ಐಟಮ್ಸ್ ನನ್ನ ಹತ್ರ ತುಂಬ ಇದೆ. ಸ್ಮಾಲ್ ವಿದಿನ್ 10 ಮಿನಿಟ್ಸ್ 15 ಮಿನಿಟ್ಸಲ್ಲಿ ಆಗುವಂಥದ್ದು ಚಿಕನ್ ಡಿಶಸ್ ಇದೆ. ಟಿಫಿನಿಗೆ ಮಕ್ಕಳಿಗೆ ಮಾಡಿಕೊಡ್ಲಿಕ್ಕೆ, ಪೇರೆಂಟ್ಸ್ ಅವರಿಗೆ, ಮದರ್ಸ್ ಅವರಿಗೆ ಅಂಥದ್ದೆಲ್ಲ ತುಂಬ ಇದೆ. ಸೊ ಮತ್ತೆ ನೀವು ಬೇರೆ ಬೇರೆ ಹಬ್ಬದ ಸಂದರ್ಭದಲ್ಲಿ ನೀವು ಚಾರಿಟಿ ವರ್ಕ್ ಮಾಡ್ತೀರಾ? ಅದ್ರ ಬಗ್ಗೆ ಹೇಳ್ಬೋದಾ? ಚಾರಿಟಿ ಅಂದರೆ ನಾನು ಒಂದು ಸಲ ನಮ್ಮ ಚರ್ಚಲ್ಲಿ ಅದು ಆತ್ಮಜ್ಯೋತಿ ಅಂತ ಒಂದು ನಮ್ಮ ಕಪೂಜಿನ್ ಫ್ಯಾರಿ ಅವರದ್ದು ಫಾದರ್ನವರು ಒಂದು ಆಶ್ರಮದ ಟೈಪ್ ಉಂಟು. ಅಲ್ಲಿಗೆ ನಾವು ನಮ್ಮದು ಹೊಸ ಊಟ ಮಾಡೋದು ಸೆಪ್ಟೆಂಬರ್ 8 ನಮ್ಮಲ್ಲಿ ಅದು ಹೊಸ ಊಟ ಮಾಡೋದು ಪಾಯಸದಲ್ಲಿ. ಆ ದಿವಸ ನಾನು ಅಲ್ಲಿ ನಮ್ಮ ಲೆಕ್ಕದಲ್ಲಿ ನಾವು ಪಾಯಸ ಕೊಟ್ಟಿದ್ದೇವೆ. ಒಂದು 100 ಜನ ಇದ್ದರು. ಮತ್ತು ಮೊನ್ನೆ ಕ್ರಿಸ್ಮಸ್ಸಿಗೆ ಕೇಕ್ ಮತ್ತು ಜ್ಯೂಸ್ ಸಹ ಕೊಟ್ಟಿದ್ದೇವೆ. ಅದೆಲ್ಲ ನನ್ನ ಲೆಕ್ಕದಲ್ಲಿ ನಾನು ಕೊಟ್ಟಿದ್ದೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಸಹ ನೀವು ಕೊಡ್ತೇವೆ. ಸೊ ಕೊನೆಗೆ ಒಂದು ನಿಮ್ಮ ಹತ್ರ ಸಂದೇಶ, ಇವತ್ತು ಹೇಗೆ ಅನಿಸಿದ್ದು ಕಾರ್ಯಕ್ರಮ? ಇದು ಸ್ಪಂದನ ಚಾನಲ್ ಇವತ್ತು ನಿಮ್ಮ ಮನೆ ಬಂದಿದೆ, ಎಕ್ಸ್ಪೀರಿಯನ್ಸ್? ಶುರುವಿಗೆ ನನಗೆ ಸ್ವಲ್ಪ ನರ್ವಸ್ ಆಯಿತು, ನನಗೆ ಗೊತ್ತಿರಲಿಲ್ಲ ಕ್ಯಾಮರಾ ಲೈಟ್ಸ್ ಎಲ್ಲ ನೋಡುವಾಗ. ಆದರೆ ಅದು ನಿಮ್ಮ ಹತ್ರ ಮಾತನಾಡುವಾಗ ನಿಮ್ಮದು ನನಗೆ ಗುರ್ತಾಯಿದೆ. ಸೊ ಅದು ಟೇಕ್ ಓವರ್ ಆಯಿತು. ಮತ್ತು ನಾನು ಸ್ಪಂದನ ಚಾನಲಿಗೆ ತುಂಬ ಆಭಾರಿಯಾಗಿದ್ದೇನೆ. ಹಾಗೆ ಮಿಸ್ಟರ್ ಸೆಬಾಸ್ಟಿಯನ್ ಮತ್ತು ಅವರ ಟೀಮಿಗೆ, ಇಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ ಅವರು ನನಗೆ ಅಲ್ಲಿ ಅವರ ಸ್ಟುಡಿಯೋಗೆ ಕರಿಬೋದಿತ್ತು, ಆದರೆ ಇಲ್ಲಿ ಬಂದದ್ರಿಂದ ಬರ್ತಿದ್ದೆ, ಕರೆದ್ರೆ ಸಹ ನಾನು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಇದೊಂದು ನನಗೆ ಒಳ್ಳೆಯ ಸಂದರ್ಭವನ್ನು ಮಾಡಿಕೊಟ್ಟ ಶ್ರೀಮಾನ್ ಎರೋಲ್ರವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಸ್ಪಂದನ TV ಅವರ ಟೀಮ್ನವರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ. ಈ ಸಂದರ್ಭದಲ್ಲಿ ನಾನು ಕೆಲವು ನಮ್ಮ ಹೋಮ್ ಮೇಕರ್ಸ್ ಇದ್ದಾರೆ, ಅವರಿಗೆ ಒಂದು ಸಂದೇಶ ಕೊಡಲಿಕ್ಕೆ ನನಗೆ ತುಂಬ ಇಂಟ್ರೆಸ್ಟ್ ಉಂಟು. ಯಾಕೆಂದರೆ ಲೈಫಲ್ಲಿ ಯಾವಾಗಲೂ ಡಿಸಪಾಯಿಂಟ್ ಆಗಬೇಡಿ. ಎಂಥ ಕಷ್ಟ ಬಂದರೂ ನಮಗೆ ದೇವರು ಏನಾದರೂ ಒಂದು ದಾರಿ ಮಾಡಿ ತೋರಿಸ್ತಾರೆ. ನಿಮ್ಮಲ್ಲಿ ತುಂಬ ಟ್ಯಾಲೆಂಟ್ಸ್ ಇರ್ತದೆ, ಅದು ಹೈಡ್ ಆಗಿ ಇರ್ತದೆ. ಆ ಟ್ಯಾಲೆಂಟ್ಸನ್ನು ಹೊರಗಿರ್ತದೆ, ನೀವು ಉಪಯೋಗ ಮಾಡಿ. ಏನಾದರೂ ನಿಮಗೆ ಅರ್ನ್ ಮಾಡ್ಬೋದು, ನಿಮ್ಮ ಜೀವನವನ್ನು ಸುಲಭದಲ್ಲಿ ನಿಮಗೆ ಸಾಗಿಸ್ಬೋದು. ಸುಸೈಡ್ ಎಂಬುದು ಯಾವಾಗಲೂ ಯೋಚಿಸಬೇಡಿ. ನಾನು ಅದಕ್ಕೆ ಫುಲ್ಲಿ ಎಗೆಸ್ಟಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಊಟ ನಾವು ಪ್ರತಿದಿನ ಮಾಡ್ತೇವೆ, ಪ್ರತಿದಿನ ನಮಗೆ ಮಾಡಿಕೊಡುವವರು ಕೂಡ ಇರುವಾಗ ಯಾರಾದರೂ ನಮಗೆ ಬಡಿಸ್ಕೊಟ್ರೆ ಒಂದು ಒಳ್ಳೆ ಮಾತನಾಡೋಣ, ಕಮೆಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನು ನೋಡಿದ್ದೀರಾ, ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ, ನಮಗೆ ಶೇರ್ ಮಾಡಿ. ಆ್ಯಂಡ್ ಯಾವಾಗಲೂ ನೋಡ್ತಾ ಇರಿ ಸ್ಪಂದನ ಚಾನಲ್, ಕರುನಾಡು, ಮಲೆನಾಡು, ತುಳುನಾಡು, ಕರಾವಳಿಯ ಅತ್ಯುತ್ತಮ ಚಾನಲ್ ಸ್ಪಂದನ ಚಾನಲ್. ಸಿಗೋಣ ಮುಂದಿನ ಭಾನುವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ. ನಮಸ್ಕಾರ.